ಸೇನೆ ಪಾಂಚಜನ್ಯ ಘಟಕ ತೊಕ್ಕೋಟು ಇದರ ವತಿಯಿಂದ ದಕ್ಷಿಣ ಕನ್ನಡ ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆಯ ಸಹಕಾರದೊಂದಿಗೆ ನಡೆಯುವಂತಹ ಶುಭಕರ್ ಶೆಟ್ಟಿಯಾನೆ ಎಕ್ಕೂರು ಬಾಬರವರ ಸ್ಮರಣಾರ್ಥವಾಗಿ ನಡೆಯುವಂತಹ ಈ ರಕ್ತದಾನ ಶಿಬಿರಕ್ಕೆ ಬಂದಿರುವಂತಹ ಎಲ್ಲ ಪ್ರೀತಿಯ ಬಂಧುಗಳನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ ಪರಮ ಪೂಜ್ಯನೀಯ ಶ್ರೀ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಇವರು, ಶ್ರೀ ಕ್ಷೇತ್ರ ವಜ್ರದೇಹಿ ಮಠ ಗುರುಪರ ಇವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ ಶ್ರೀಯುತ KT ಸುವರ್ಣ, ಜಿಲ್ಲಾ ಅಧ್ಯಕ್ಷರು ಮಾತೃಭೂಮಿ ಸೇವಾ ಪ್ರತಿಷ್ಠಾನ ಮಂಗಳೂರು. ಅದೇ ರೀತಿಯಲ್ಲಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರಲಿಕ್ಕಿದ್ದಾರೆ, ಇನ್ನು ಮುಂದಕ್ಕೆ ಸೇರಿಕೊಳ್ಳಲಿಕ್ಕಿದ್ದಾರೆ ಭಾಸ್ಕರ ಚಂದ್ರಶೆಟ್ಟಿ, ಗೌರವಾಧ್ಯಕ್ಷರು ಹಿಂದೂ ಯುವ ಸೇನೆ ಕೇಂದ್ರೀಯ ಮಂಡಳಿ ಮಂಗಳೂರು. ಅದೇ ರೀತಿಯಲ್ಲಿ ಯಶೋಧರ ಚೌಟ, ಅಧ್ಯಕ್ಷರು ಹಿಂದೂ ಯುವ ಸೇನೆ ಕೇಂದ್ರೀಯ ಮಂಡಳಿ, ಇವರು ಕೂಡ ವೇದಿಕೆಗೆ ಬರಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈ ಭಾಗದ ರಾಜಕೀಯ ಮುಂದಾಳು ಆಗಿರುವಂತಹ ಶ್ರೀಯುತ ಚಂದ್ರಶೇಖರ್ ಉಚಿಲ್ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಹಿಂದೂ ಯುವ ಸೇನೆಯ ಕೇಂದ್ರೀಯ ಮಂಡಳಿಯ ಉಪಾಧ್ಯಕ್ಷರಾಗಿರುವಂತಹ ಯಾದವ ಕುಂದರ್ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಹಿಂದೂ ಯುವ ಸೇನೆಯ ಜಿಲ್ಲಾ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ರವಿಚಂದ್ರ ಎಕ್ಕೂರ್ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಜಯಂತ್ ಕಾಪಿಕಾಡು ಮಾಲಕರು ಕಿಚನ್ ವರ್ಲ್ಡ್ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಜಗದೀಶ್ ಆಚಾರ್ಯ ಶ್ರೀನಿಧಿ ಜ್ಯುವೆಲ್ಲರ್ಸ್ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಯುವ ಮೋರ್ಚಾದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸಚಿನ್ ಮೋರೆ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಅದೇ ರೀತಿಯಲ್ಲಿ ಗಣೇಶ್ ಇಂಟೀರಿಯರ್ ಕಾಂಟ್ರಾಕ್ಟರ್ ಮಂಗಳೂರು ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಗಣ ನಾಥ ಗಜಾನನ ಮಂಗಳದಾಯಕವೋ ನವಿಲ ಶ್ರೀಗಣ ನಾಥ ಗಜಾನನ ಮಂಗಳದಾಯಕವೋ ಮೂಷಿಕ ವಾಹನ ಮೋದಕ ಹಸ್ತ ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಪಾವನ ಮೂರುತಿ ನವಿಲ ಶ್ರೀಗಣ ನಾಥ ಗಜಾನನ ಮಂಗಳದಾಯಕವೋ ಮಂಗಳದಾಯಕವೋ. ಆದರೆ ಸಮಾಜಕ್ಕಾಗಿ ತನ್ನನ್ನು ತಾನು ಅರ್ಪಣೆ ಮಾಡಿಕೊಂಡವರು ಮಾತ್ರ ಸದಾಕಾಲ ಅವರ ಹೆಸರು ಅಚ್ಚಳಿಯದೆ ಉಳಿಯುತ್ತೆ. ಅಂತಹ ಹೆಸರಲ್ಲಿ ಒಂದು ಶುಭಕರ ಶೆಟ್ಟಿಯಾನೆ ಎಕ್ಕೂರು ಬಾಬರವರು. ಇಡೀ ತನ್ನ ಜೀವನವನ್ನ ಯುವಕರ ಬೆನ್ನೆಲುಬಾಗಿ ಕಳೆದಂತಹ ಶುಭಕರ ಯಾನೆ ಎಕ್ಕೂರು ಬಾಬರವರು ನಮ್ಮನ್ನು ಅಗಲಿದ್ದಾರೆ. ಅವರ ಸ್ಮರಣಾರ್ಥ ನಡೆಯುವಂತಹ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲರನ್ನ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಿಕ್ಕಿದ್ದಾರೆ ಮಂಗಳೂರು ಗಣೇಶೋತ್ಸವ ಸಮಿತಿಯ ಕಾರ್ಯದರ್ಶಿಗಳಾಗಿರುವಂತಹ ಪ್ರವೀಣ್ ಎಸ್ ಕುಂಪಳ ಇವರು. ನೇತ್ರ ಬರಿದ ಕರೆ ಬರಿದು ಈಮೇಕ್ ತಲಪಾಡಿ ಗಡಿಮುಟ್ಟಲ ಕರಿನ ಜನವರಿ ಇರಿದು ಬೊಕ್ಕ ಒವೇ ಕಾರ್ಯಕ್ರಮ ಆತಿಜಿ ಹಿಂದೂ ಯುವ ಸೇನೆ ಪಾಂಚಜನ್ಯ ಘಟ್ಟ ಕರೆದು ನೆತ್ತೇರು ಕೊರ್ಪುನಂಚಿನ ಒಂದು ಎಡ್ಡೆ ಸೇವೆಯನ್ನು ಮಲ್ಪನಂಚಿನ ಕಾರ್ಯಕ್ರಮ ಆಂಡು ಪನ್ಪನೆ ನಮಗೆ ಮಾತೆರೆಗಳ ಹೆಮ್ಮೆ ಒಂದೊಂದು ಇನ್ನು ತದಿಟ್ಟು ಮಲ್ಪನಂಚಿನ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಜನ ಸೇರೋನ ಮಲ್ಲತ್ತಿಗೆ ದಯಬಂಡ ಇತ್ತೊಟ್ಟಿಗೆ ಜೋಕುಲೊಟ್ಟಿಗೆ ಅಪ್ಪೆಮ್ಮೆ ಪೂರ ಬರ್ಪೇವೆ. ನೆತ್ತೇರಿದ ದಾನ ಶಿಬಿರದು ಭಾರಿ ಕಷ್ಟ ಜನ ಸೇರ್ಪವನಲ್ಲ ಜವನ ತಯಾರು ಮಾಡ್ಕೊಂಡು 300 ಜನಕ್ಕೆ ಪಂಡಡ 75-100 ಜನನೇ ಹಾಕೊಳ್ಳಿ ಅಚ್ಚ ನಮ್ಮ ಘಟಕದ ಮಾತಿರ್ನಲ್ಲ ಅವು ಪ್ರಖಂಡದ ಸಹಕಾರ ಮಾತಿರ್ನಲ್ಲ ಸೇರಿಗೆಡೆ ಇನಿ ರಕ್ತದಾನ ಶಿಬಿರ ಕಾಂಡೆ 1 ಗಂಟೆ ಇರದೆ ಆರಂಭ ಕೊರ್ದ ಅಧಿಕೃತವಾದ ಈಕೊಂಜಿ ಶುಭಾರಂಭ ಕೊರಡುಂಡ ಉದಿಪನ ಪಲ್ಪನಂಚಿನ ಬೋಡು ಇನಿ ಎಕ್ಕೂರದ ಭಾಗಡ್ ಒಂಜಿ ರಾಜಮಾರ್ಗಡ್ ಒಂಜಿ ಹಿಂದೂ ಯುವ ಸೇನದ ಒಂಜಿ ಪತಾಕೆ ಹಾರ ಒಂಜಿ ಪತಾಕೆ ರಾಜಮಾರ್ಗಡ್ ತೋಜೊಂದಿತ್ತನ ಐಕಿ ಎಕ್ಕೂರದ ಜವಣರು ಶುಭ ಐತ ನೇತೃತ್ವ ವಹಿಸುವ ನಂಚಿನ ಶುಭಕರ ಶೆಟ್ಟಿಪ್ಪು ಹಿಂದೂ ಯುವ ಸೇನೆ ಕೇಂದ್ರೀಯ ಮಂಡಲದ ಒಂಜಿ ನಿಯಮನೆ ಆತಂಡು ಶುಭಕರ್ ಶೆಟ್ಟಿನ ಪುದರ್ಡ್ ಒವೇ ರೀತಿಯ ದುಂದು ವೆಚ್ಚದ ಕಾರ್ಯಕ್ರಮ ಮಲ್ಪೆರೆಜ್ಜಿ ಸೇವೆದ ಮಾತ್ರ ಕಾರ್ಯಕ್ರಮ ಅವು ರಕ್ತದಾನದಲ್ಲೇ ಸೇವೆ ಮಲ್ಪೋಡು ಇದನ್ನೆಲ್ಲ 6 ದೀನ ಬಂಧು ಕಾರ್ಯಕ್ರಮದ ಮೂಲಕ 7 ಜನಕ್ಕೆ
ದುಕೊರಂತೆ ಅರಿ ಬೊಕ್ಕ ದಿನಸಿ ವಸ್ತು ಇಂಚಿನಿ ಬೆತೆ ಬೆತೆ ಸೇವೆಯನ್ನು ಆರೋಗ್ಯದ ಸೇವೆಯನ್ನು ಮಲ್ತಂತಾರೆ ಅಂಚಿತಿ ಕಾರ್ಯಕ್ರಮದ ಮೂಲಕ ಅರ್ನ ಒಂಜಿ ಪುದರ್ನ ಆದರ್ಶವಾದ ದೀವನೋಡು ಪಂಡ್ಮನ ನೆಲೆಟ್ ಶುಭಕರ್ ಶೆಟ್ಟಿನ ಪುದಾಡಿನಿ ರಕ್ತದಾನ ಶಿಬಿರ ನಿಂಗಳು ಆಯೋಜನೆ ಮಾಡ್ತದ ಈ ಸಂದರ್ಭದ ಎಂಕ್ಲ ಹಿಂದೂ ಯೋಜನೆದ ಸ್ಥಾಪಕರಣ ಗುಣಕರ್ ಶೆಟ್ಟರೆಲ್ಲ ನೆಂತೊಂದು ಬೆಳಕನೆ ಶುಭಕರ್ ಶೆಟ್ಟರೆಲ್ಲ ನೆಂತೊಂದು ಈ ಕಾರ್ಯಕ್ರಮಕ್ಕೆ ಒಂಜಿ ಅಧಿಕೃತ ಆರಂಭ ಆವಡುಂದಾರ ಶುಭಾರಂಭ ಆವಡುಂದಾಡ ಒಂಜಿ ಏರೇರಿ ನಾಡು ಬಂದಾಗ ಲಾಸ್ಟ್ಗೆ ಎಂಕ್ಲು ಪೂಜ್ಯ ಸ್ವಾಮೀಜಿ ಬತ್ತನ ಬಾರಿ ಶೋಭೆ ಅಂದ್ರೆ ದಾಯಬಿಡ ಹಿಂದೂ ಸಮಾಜಕ್ಕೆ ಒವೇ ರೀತಿದ ಆಘಾತ ಅನ್ನಕ ಕೈತಲ್ ಬತ್ತದ ಒಂಜಿ ಪಾತಿರ್ದು ಅವಜಿ ಹಿಂದೂ ಸಮಾಜಕ್ಕೆ ಧೈರ್ಯ ಕೊರ್ಪುನಂಚಿನ ಕೆಲಸ ಮಲ್ದು ಬತ್ತನಾರು ಪೂಜ್ಯ ರಾಜಶೇಖರಾನಂದ ಸ್ವಾಮೀಜಿ ಇಂಥ ಒಂಜಿ ಶುಭ ದಿನಟ್ ಇನ್ನಿತೊಂಜಿ ಶುಭಕರ್ ಶೆಟ್ಟಿನ ರಕ್ತದಾನದ ನೆತ್ತೆರು ಕೊರ್ಪುನ ಕಾರ್ಯಕ್ರಮ ಅರ್ನ ಕೈಟೆ ದೀಪ ಅರ್ಲಾವಡ ಪನ್ಪನ ಒಂಜಿ ಅಭಿಲಾಷೆ ಎಂಕಲ್ ಎತ್ತುಂಡು ಅವು ಇನ್ನಿತ ದಿನಟು ಪರಿಪೂರ್ಣ ಆತನ ಪನ್ಪನ ಒಂಜಿ ಖುಷಿಲ ನಮ್ಮ ಎತ್ತುಂಡು ಬದಲೆ ಯುಜಿ ರಕ್ತದಾನ ಶಿಬಿರಗ್ ನಮಕ್ ಆಶೀರ್ವಾದದ ಒಟ್ಟುಗು ನಮಕ್ ಮಾತೆರೆಗಳ ಒಂಜಿ ಆದರ್ಶಪ್ರಾಯರಾದ ಆಶೀರ್ವಚನ ಮಲ್ತದ ಈ ಕಾರ್ಯಕ್ರಮವನ್ನು ಪೊರ್ಲುಡು ಬೊಲ್ಪು ಅರ್ಲಾಯರ ಬೈದನಚನ ವಜ್ರದ್ರೈ ಸಂಸ್ಥಾನದ ರಾಜಶೇಖರಾನಂದ ಸ್ವಾಮೀಜಿ ಹಿಂದೂ ಸಮಾಜಕ್ಕೆ ರಾಮನ ಆದರ್ಶ ಬೋರ್ಡ್ಗೆ ಹನುಮಂತನ ಶಕ್ತಿ ಬೋರ್ಡ್ಗೆ ಅವ್ರು ಅಡ್ಡೆಲ್ಲ ಒಂಜಿ ರಾಮನ ಆದರ್ಶ ರಾಮನ ಭಕ್ತಿ ಹನುಮಂತನ ಶಕ್ತಿನ ಉಂಡಾಯಿನಾರು ಶ್ರೀ ಕ್ಷೇತ್ರ ವಜ್ರದ್ರೈ ಮಠದ ಪರಮ ಪೂಜ್ಯ ರಾಜಶೇಖರಾನಂದ ಸ್ವಾಮೀಜಿ ಬಂದ್ರೆ ಬಾರಿ ಪೆರ್ಮೆ ಹಾಕೊಂಡು ರೇಪಂಡ ಒಂಜಿ ಕ್ಷೇತ್ರಕ್ಕೆ ಪೋನಾಕನೆ ಒಂಜಿ ಹನುಮಂತನ ಶಕ್ತಿ ನಮ್ಮ ಮಾತೆರೆ ಬರ್ತದೆ ಎಂಕ್ ಮರಡಿ ಆಶ್ರಮಕ್ಕೆ ಪೋದಿತ್ತ ಭಾರಿ ಖುಷಿ ಆಂಡ ಅವಳೊಂಜಿ ಮಂಗೆ ಉಂಡು ವಾನರ ಉಂಡು ಒಂಜರ್ನ ಆಶ್ರಮಡು ಏಪತ್ತುಲ್ಲ ಸ್ವಾಮಿ ಲಕ್ಕನೆ ಕೇಸರಿ ಶಾಲು ಪಾರದೆ ತಿರುಗೊಂದು ನೀವು ಕೇಸರಿ ಶಾಲು ಎಂಕುಲು ದೆಪ್ಪೆರ ಬಯ ಅಲ್ಲ ಕೇಸರಿ ಸಾಲು ಒಯ್ತೊಂದುಂಡು ಅಂಚಿನ ಒಂಜಿ ವಾನರೆ ಸಾಕ್ಷಾತ್ ಹನುಮಂತನೇ ಒಂಜಿ ಕ್ಷೇತ್ರ ಇತ್ತ ಲಕ್ಕನೆ ಆ ಬಂದುಂಡು ಕರಿನ ಲಾಕ್ಡೌನ್ ಹಿಡಿದು ಬಕ್ಕ ಕೊರೋನಾ ಸೋಂಕು ಆಯ್ನ ಹಿಡಿದು ಬಕ್ಕ ಈ ಭಾಗಕ್ಕೆ ಜನವರಿ ಮಾರ್ಚ್ ಬಕ್ಕ ಪೂಜ್ಯ ಸ್ವಾಮೀಜಿ ಸುರುತ ಕಾರ್ಯಕ್ರಮ ಬೈದಿನಿಂದ ಎಂಕ್ಲ ಒಂಜಿ ಆಲೋಚನೆ ಅಂಚೆನದ ಈ ಸುರುತ ಕಾರ್ಯಕ್ರಮ ನಮ್ಮ ಹಿಂದೂ ಯೋಜನೆದ ರಕ್ತದಾನ ಶಿಬಿರದ ಮೂಲಕ ಕಾರ್ಯಕ್ರಮಕ್ಕೆ ಇನಿ ದಾಪುಗಾಲು ದೀತೇರು ಸ್ವಾಮಿ ನಕ್ಲಿ ಎಪ್ಪಲ ಮಠ ಮಂದಿರಡ್ ಧಾರ್ಮಿಕ ಪೂಜೆ ಪುರಸ್ಕಾರಡೆ ಸೀಮಿತ ಆವಂದನಂಚಿನ ವಿಶೇಷ ಸ್ವಾಮೀಜಿತ್ತಿನ ರಾಜಶೇಖರಾನಂದ ಸ್ವಾಮೀಜಿ ನಮ್ಮ ರಕ್ತದಾನ ಶಿಬಿರಗಳಿಗೆ ಆನ್ ಬತ್ತ ಜವನರಿಗೆ ಪ್ರೇರಣೆ ಕೊರಪೆ ಮಲ್ಪ ನೆಲೆಟ್ ಇಂಥ ಕಾರ್ಯಕ್ರಮಕ್ಕೆ ಬರ್ತದ್ದು ನಮಕ್ ಆಶೀರ್ವಚನ ಮಲ್ಪೆರಲಿ ಈ ಕಾರ್ಯಕ್ರಮ ಉದೀಪನ ಮಲ್ಪೆರ್ರಿ ಪೂಜ್ಯ ವಜ್ರದ್ರೈ ಸಂಸ್ಥಾನದ ರಾಜಶೇಖರಾನಂದ ಸ್ವಾಮೀಜಿರನ್ನು ಇಕ್ಲ ಮಾತೆನ ಪರವಾದ ಹಿಂದೂ ಯುವಜನದ ಪರವಾದ ಭಕ್ತಿಪೂರ್ವಕವಾದ ಎದುಕೊಂಡೊಂದಲ್ಲೇ ಅವರಿಗೆ ಪ್ರಶಾಂತ್ ಕಾಪಿಕಾಡ್ ಬೊಕ್ಕ ಪುರುಷೋತ್ತಮ ಕಲ್ಲಾಪು ಬತ್ತದು ಶಾಲು ಬೊಕ್ಕ ತುಳಸಿ ಹಾರ ಬೊಕ್ಕ ಫಲವಸ್ತು ಕೊರದು ಗೌರವ ಮಲ್ಪೋಡು ಪಂಡದು ವಿನಂತಿ ಮಾಡ್ತದಲ್ಲ ಪ್ರಕಟದ ಸಂಚಾಲಕರೇನಂಚಿನ ಪ್ರಶಾಂತ್ ಕಾಪಿಕಾಡ್ ಅವೆಲ್ಲ ಕಡೆ ರಕ್ತನಿಧಿ ಸಂಚಾಲಕರೇನಂಚಿನ ಪುರುಷೋತ್ತಮ ಕಲ್ಲಾಪು ಬಡ ವಿದ್ಯಾರ್ಥಿಲೇನು ಶೈಕ್ಷಣಿಕವಾದ ವರ್ಷದ 5 ಜೋಕ್ಲೇನು ಶೈಕ್ಷಣಿಕವಾದ ದತ್ತು ಸ್ವೀಕಾರ ಮಲ್ಪನ ಮೂಲಕ ಇದನ್ನೆಟ್ಟ 75 ಜಾಸ್ತಿ ಶೈಕ್ಷಣಿಕವಾದ ದತ್ತು ಸ್ವೀಕಾರ ಮಲ್ತನಂಚನ ಒಂಜಿ ಶಿಕ್ಷಣ ಪ್ರೇಮಿತ್ತನ ಎಂಗ್ಲ KT ಸುವರ್ಣೇರು ಪಣ್ಯರ ಎಂಗ್ಲಿಗೆ ಭಾರಿ ಹೆಮ್ಮೆ ಹಾಕೊಂಡು ಖಾಲಿ ಶಿಕ್ಷಣದ ಮಾತ್ರ ಕ್ಷೇತ್ರಲತ್ತು ಒಂಜಿ ಶೈಕ್ಷಣಿಕವಾದ ಬಡ ಜೋಕ್ಲೆಗೆ ದತ್ತು ಸ್ವೀಕಾರ ಶೈಕ್ಷಣಿಕವಾದ ದತ್ತು ಸ್ವೀಕಾರ ಮಲ್ಪಂತ ಒಟ್ಟಿಗೂ ನಮ್ಮ ಈ ಉಳ್ಳಾಲ ಭಾಗಡೆ ಧಾರ್ಮಿಕ ಕೆಲಸಪ್ಪು ಸಾಮಾಜಿಕ ಕೆಲಸಪ್ಪು ಮಾತೆಕಲ ಒಂಜಿ ಅರ್ನ ಒಂಜಿ ಪನವುದ ಸಹಕಾರ ಏಪಲು ಇತ್ತನಾರೆ ಇನಿಲ್ಲ ನಮ್ಮ ಕಾರ್ಯಕ್ರಮಗಳ ನಮ್ಮ ಅಭಿಮಾನದ ಎಂಕ್ಲಿ ಆಮಂತ್ರಣ ಪತ್ರಿಕೆ ಏರ್ನಲ್ಲ ಪುದರ್ ಪಾರ್ದೆ ಪೂಜೆ ಸ್ವಾಮೀಜಿರ್ನ ಮುಡ್ನ ಬೇರ್ನಲ್ಲ ಪಾರ್ದೆ ಮಾತೆಲ್ಲ ಅಭಿಮಾನದ ಇದು ಮಧ್ಯಾಹ್ನ ಮುಟ್ಟಲ್ಲ ಬರ್ಪೆ ಬಂದೇರು ಈಜಿ ಸಮಯ ಸಮರಿಯಾದ ನಮ್ಮೊಟ್ಟಿಗೆ ಇತ್ತನಾಕ್ಲೆ ನಮ್ಮ ಅತಿಥಿ ಆದ ನಮ್ಮ ದತ್ತೊಂದೊಂದಿಲ್ಲ ಅಂಚನೆ ಮಧ್ಯಾಹ್ನ ಮುಟ್ಟಲ್ಲ ನಮ್ಮ ಕ್ಷೇತ್ರ ಬೇತೆ ಗಣ್ಯರ್ನಕ್ಕೆ ಬರ್ಪೆ ಪನ್ಪುನಂಚಿನ ಪಾತ್ರ ಕೊಡ್ತೇನೆ ನಿಖಲ ಕಾರ್ಯಕ್ರಮ ಏಪಲ ಪೊರ್ಲ ಪುನಃ ಬರ್ಪ ಪನ್ಪುನಂಚಿನ ಇನ್ನು ದಿಟ್ಟು KT ಸುವರ್ಣೆಲ್ಲ ಎಂಕ್ಲ ಮಾತೆಲ್ಲ ಮಾರ್ಗದರ್ಶಕರು ಪ್ರತಿಯೊಂದು ಕಾರ್ಯಕ್ರಮ ಇತ್ತನಲ್ಲ ಯಾನ್ ಅರ್ನ ಇಲ್ಲಾಗ ಹೋದೆ ಈ ಪಾತ್ರ ಕತೆ ಮಲ್ತದು ಅರ್ನ ಒಂಜಿ ಮಾರ್ಗದರ್ಶನ ಜೊತೆ ಕಾರ್ಯಕ್ರಮ ದುಂಬು ಹೋಗ್ಬಿಡಿ ನಮಗೆ ಮಾತೆರೆಗಳ ಪ್ರೇರಣಾ ಶಕ್ತಿ ಆದ ಪುನಂಚಿನ ಸನ್ಮಾನ್ಯ KT ಸುವರ್ಣೆರು ಮಾತೃಭೂಮಿ ಸೇವಾ ಪ್ರತಿಷ್ಠಾನ ದಕ್ಷಿಣ ಕನ್ನಡ ಜಿಲ್ಲೆದ ಅಧ್ಯಕ್ಷರು ಮಾತೃಭೂಮಿ ಸೇವಾ ಪ್ರತಿಷ್ಠಾನಲ ನಳಿನ್ ಕುಮಾರ್ ಕಟೀಲ್ ನಮ್ಮ ರಾಜ್ಯಾಧ್ಯಕ್ಷರು ಉಂಡು ಮಲ್ತಿನ ಮಾತೃಭೂಮಿ ಸೇವಾ ಪ್ರತಿಷ್ಠಾನ ಐತ ಜಿಲ್ಲಾಧ್ಯಕ್ಷರಾದ KT ಸುವರ್ಣರು ಉಪಸ್ಥಿತರಿಲ್ಲರು ಅರೇನು ನಿಕ್ಲ ಮಾತಿನ ಪರವಾದ ಹಿಂದೂ ಯೋಜನೆ ಪಾಂಚಜನ್ಯ ಘಟಕದ ಪರವಾದ ಆತ್ಮೀಯವಾದ ಸ್ವಾಗತ ಮಂತಂದಲ್ಲೇ ಅರೆಗೆ ಬರ್ತದ ಶಾಲು ಪಾರ್ದು ಗೌರವ ಮಲ್ಪಡ್ಕೊಂಡಿದ್ದೀನಿ ಮುಖ್ಯಭಿನ್ನರಾದ ಯಶೋಧರ್ ಚೌಟ್ರುಲ್ಲೇರು ಹಿಂದೂ ಯುವ ಸೇನೆ ಕೇಂದ್ರೀಯ ಮಂಡಲದ ಗುರುಕಾರು ಒಂಜಿ
ಪ್ರಾಸ್ತಾವಿಕವಾದ ರಕ್ತನಿಧಿತ ಬಗ್ಗೆ ಆರು ಪಾತಿರ್ಲೇರು ಎಂಕ್ಲಿಗೆ ಮಾತ ಒಂಜಿ ಶಕ್ತಿ ದಿಂಜವನಂಚಿನ ವ್ಯಕ್ತಿತ್ವದ ಯಶೋಧರ್ ಚೌಧರಿ ಕೇಂದ್ರೀಯ ಮಂಡಲದ ಅಧ್ಯಕ್ಷರಾಪನ ಮೂಲಕ ಒಂಜಿ ನಿಷ್ಕಲ್ಮಶವಾದ ಶ್ರದ್ಧೆ ಪ್ರಾಮಾಣಿಕತೆಡು ಒಂಜಿ ಕೇಂದ್ರೀಯ ಮಂಡಳಿ ಹಿಂದೂ ಯೋಜನೆದ ಒಂಜಿ ಸುಮಾರು ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ಮೂಜಿ ತೆನ್ಕಾಯಿ ಬಡಕಾಯಿ ಪಡ್ಡೈ ಮಾಗಡು ಉಪ್ಪುನಂಚಿನ ಮಾತ ಶಾಖೆಗಳ ಭೇಟಿ ಕೋರ್ದು ಆ ಶಾಖೆದ ಜವನರಿಗೆ ಒಂಜಿ ಧೈರ್ಯ ಕೊರ್ಪುನಂಚಿನ ಕೆಲಸ ಮಂದಿದ್ದಾರೆ ಚೌಟರ್ನ ಒಂಜಿ ವಿಶೇಷ ಉಂಡು ಹಿಂದೂ ಯುವ ಸೇನೆಗೆ ಸೇರ್ನಕುಲು ಏರ್ಲ ಕೆಲಸ ಬಿರುದು ಸೇರೊರ್ಚಿ ನಿಖಿಲ ಇಲ್ಲು ಬೆಲ್ಲೆ ಇಲ್ಲುಂತೂಲೆ 5 ಪಕ್ಕ ಸಂಘಟನೆಗೆ ಬಲೆ ಪನ್ಪುನಂಚಿನ ಒಂಜಿ ಕೆಪಿ ಪಾತ್ರನ ಯಾಪಲ್ಲ ಪನ್ಪೇರು ವಿಶೇಷವಾದ ನಮ್ಮ ಹಿಂದೂ ವ್ಯವಸ್ಥೆ ಒಬೇದ ಗಾಂಜಾ ವ್ಯವಸ್ಥೆನಕ್ಕೆ ಓವುಲೆಜ್ಜಿ ನಮ್ಮ ಸಂಘಟನೆ ಹಿಂದೂ ಸಂಘಟನೆ ಏರು ಸೇರ್ನಲ ಒಂಜಿ ಸಾಮಾಜಿಕ ಬದ್ಧತೆಡೆ ಕೆಲಸ ಮಾಡಿ ಪ್ರಚಿತಿ ಪೂರ್ವಗಳ ಶಕ್ತಿಯಾದ ಇಂಜಾಯಿನಂಚಿನ ಯಶೋಧರ್ ಚೌಟ್ರೆಲ್ಲ ಈ ಸಂದರ್ಭದ ಆತ್ಮೀಯವಾದ ಸ್ವಾಗತ ಬಂತಂದಲ್ಲೇ ಅವಲಕ್ಕನೆ ಈ ಸಂದರ್ಭಡು ಇಂಕಲು ವೇದಿಕೆ ಇಡ್ತಾರ ಜನ ಲೋಕೇಶ್ ಶೆಟ್ಟಿ ಇರ್ತಾರೆ ಆರು ನಮ್ಮೊಟ್ಟಿಗೆ ಜನ ದೀಕ್ಷಿತ್ ತೊಕ್ಕೊಟ್ಟು ನಮ್ಮೊಟ್ಟಿಗಿಲ್ಲರು ಅರೆಲ್ಲ ಈ ಸಂದರ್ಭಡು ಆತ್ಮೀಯವಾದ ಸ್ವಾಗತ ಮಂತಂದು ಯೋಜಿ ಇಂಕಲೆ ಕಾರ್ಯಕ್ರಮಕ್ಕೆ ಸ್ಥಳಾವಕಾಶ ಒದಗಿಸಿನ ಗಟ್ಟಿ ಸಮಾಜದ ಮಾತ ಸರ್ವ ಬಂಧುಲೆಗಳ ಒಂಜಿ ಅಭಿನಂದನೆ ಸ್ವಾಗತ ಮಲ್ತೊಂದು ಕಾರ್ಯಕ್ರಮಕ್ಕೆ ಬೈದನಂಚಿನ ಮಾತ್ರೆಗಳು ಕೂಡ ಸ್ವಾಗತ ಮತ್ತೊಂದು ಸ್ವಾಗತಕ್ಕೆ ಮುಗಿತಲ್ಲದ ಚುಕ್ಕೆದಿತ್ತು ಪ್ರವೀಣ್ ಎಸ್ ಕುಂಪಾಳ ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇದೀಗ ಕಾರ್ಯಕ್ರಮದ ಮುಂದಕ್ಕೆ ಪ್ರಸ್ತಾವನೆ ಶ್ರೀಯುತ ಯಶೋಧರ ಚೌಟ ಕೇಂದ್ರೀಯ ಮಂಡಳಿಯ ಅಧ್ಯಕ್ಷರು ಇವರಿಂದ. ಪ್ರಪ್ರಥಮವಾಗಿ ನಾನು ಈ ಪಾಂಚಜನ್ಯಕ್ಕೆ ತೊಕ್ಕೊಟ್ಟು ಇದರ ಎಲ್ಲ ಕಾರ್ಯಕರ್ತರನ್ನು ಪದಾಧಿಕಾರಿಗಳನ್ನು ಬಹಳ ಪ್ರೀತಿಪೂರ್ವಕವಾಗಿ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಹಿಂದೂ ಯುವ ಸೇನೆಯ 2 ಧ್ಯೇಯಗಳಲ್ಲಿ ಒಂದು ಧಾರ್ಮಿಕ ಕಾರ್ಯಕ್ರಮ, ಇನ್ನೊಂದು ಸಾಮಾಜಿಕ ಸೇವಾ ಚಟುವಟಿಕೆ. ಈ 2ನೇ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ನೀವು ಪ್ರಪ್ರಥಮವಾಗಿ ಈ ಶಾಖೆಯ ಮುಖಾಂತರ ಆಯೋಜಿಸಿರುವಂಥದ್ದು ನಮಗೆಲ್ಲರಿಗೂ ಸಂತೋಷವನ್ನು ತಂದಿರುವಂಥ ವಿಚಾರ. ಆದ್ದರಿಂದ ನಿಮ್ಮೆಲ್ಲರನ್ನು ಇನ್ನೊಮ್ಮೆ
ನಾನು ಬಹಳಷ್ಟು ಪ್ರೀತಿಪೂರ್ವಕವಾಗಿ ಕೇಂದ್ರೀಯ ಮಂಡಳಿಯ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಸ್ವಾಮೀಜಿಯವರು, ಯಾಕಂತ ಹೇಳಿದರೆ ಹಿಂದೂ ಯುವ ಸೇನೆಗೆ ಒಂದು ಶಕ್ತಿ ಅಂತ ಹೇಳಿದರೆ ನಮ್ಮ ಸ್ವಾಮೀಜಿಯವರು. ಬಹಳ ನಮ್ಮ ಮಂಗಳೂರು ಗಣೇಶೋತ್ಸವಕ್ಕೆ ಮಂಗಳೂರು ಗಣೇಶೋತ್ಸವ ಎನ್ನುವ ಹೆಸರನ್ನಿಟ್ಟವರು ಕೂಡ ಇವರೇ. ಆ ರೀತಿಯಲ್ಲಿ ನೀವು ಮಾಡಬೇಕು ಎನ್ನುವಂಥದ್ದು ಅವರ ಗಣೇಶ ಮೈದಾನ ಅಂತ ಇನ್ನು ಹೇಳ್ಬೇಕಂತ ಹೇಳ್ತಿದ್ದಾರೆ. ಅದು ಆ ದೇವರ ದಯದಿಂದ ಆದರೆ ಆಗಲಿ. ಅದೇ ಹಿಂದೂ ಯುವ ಸೇನೆ ಪ್ರಾರಂಭವಾಗಿ 31-32 ವರ್ಷಗಳೇ ಕಳೆದು ಹೋಯಿತು. ಗುಣಕರ ಶೆಟ್ಟಿ ಇರ್ಬೋದು, ಭಾಸ್ಕರಣ್ಣ ಇರ್ಬೋದು, ಅದೇ ಶುಭಕರ್ ಶೆಟ್ಟಿ ಇರ್ಬೋದು, ಎಕ್ಕೂರು ಬಾಬಾ, ಇವರೆಲ್ಲರ ಒಂದು ಆ ದಿನಗಳಲ್ಲಿ ಅಂದರೆ ಈಗಿನ ಹಾಗೆ ಆ ದಿನ ಇರಲಿಲ್ಲ. ಯಾಕಂತ ಹೇಳಿದ್ರು ಹಿಂದುತ್ವಕ್ಕೆ ಒಂದು ಬೆಲೆ ಇಲ್ಲದ ಕಾಲ ಅದು. ಅಂಥ ಸಂದರ್ಭಗಳಲ್ಲಿ ಸಂಘಟನೆಯನ್ನು ಕಟ್ಟಿ ಎಲ್ಲರೆದುರು ಹೋರಾಡಬೇಕಾದಂಥ ಪರಿಸ್ಥಿತಿ ಇತ್ತು ಆ ದಿನ. ಅಂಥ ಒಂದು ಸಂದರ್ಭದಲ್ಲಿ ಸಂಘದ ಹಿರಿಯರನ್ನೆಲ್ಲ ಅವರ ಪರ್ಮಿಷನ್ ತೆಗೆದುಕೊಂಡೇ ನಮ್ಮ ಹಿಂದೂ ಯುವ ಸೇನೆಯನ್ನು ಕಟ್ಟಿರುವಂಥದ್ದು. ಆ ದಿನಗಳಲ್ಲಿ ಎಕ್ಕೂರು ಬಾಬಾ ಇವರು ಗುಣಕರ್ಣ ಭಾಸ್ಕರಣ್ಣವರೊಟ್ಟಿಗೆ ಕೊಟ್ಟು ಸೇರಿ ಬೇಕಾದಷ್ಟು ತೊಂದರೆಗಳು ಬಂದರೂ ಕೂಡ ಅದನ್ನೆಲ್ಲ ಸಮರ್ಥರಾಗಿ ಎದುರಿಸಿ ನಮ್ಮ ಸಂಘಟನೆಯನ್ನು ಕಟ್ಟಿಕೊಂಡಂಥ ಧೀರ ಅಂತ ಹೇಳ್ಬೋದು. ನಾವು ಈ ಸಲ ಎಲ್ಲ ವೇದಿಕೆಗಳಲ್ಲಿ ನಮ್ಮ ಕೇಂದ್ರೀಯ ಮಂಡಳಿ ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದೆವು. ನಾವು ಬಾಬನ ಹೆಸರಲ್ಲಿ ಬೇರೆ ಕಬಡ್ಡಿ, ಕ್ರಿಕೆಟ್ ಇಂಥದ್ದು ಯಾವುದೂ ನಡೀಬಾರ್ದು. ಆತನ ಸಮಾಜ ಸೇವೆಯ ದೂರದರ್ಶಿತ್ವವನ್ನು ಇಟ್ಟುಕೊಂಡು ನಾವು ಸಮಾಜ ಸೇವೆಯನ್ನು ಯಾವ ರೀತಿಯಲ್ಲಿ ಮಾಡ್ಬೋದು, ಅದರಲ್ಲಿ ರಕ್ತದಾನ ಇರ್ಬೋದು, ದುರ್ಬಲರನ್ನು ಮೇಲೆತ್ತುವಂಥ ಕೆಲಸ ಇರ್ಬೋದು, ಇಂಥದ್ದನ್ನು ಮಾತ್ರ ನಮ್ಮ ಶುಭಕರ್ ಶೆಟ್ಟಿಯ ಹೆಸರಲ್ಲಿ ಮಾಡುವಂಥ ನಿರ್ಣಯ ಆಗಿದೆ. ಅದೇ ರೀತಿ ನಮ್ಮ ಮಂಗಳೂರು ಗಣೇಶೋತ್ಸವದಲ್ಲಿ ನಾವು ವರ್ಷಂಪ್ರತಿ ರಕ್ತದಾನ ಶಿಬಿರವನ್ನು ಎಲ್ಲ ಶಾಖೆಗಳ ಮುಖಾಂತರ ಮಾಡ್ತಿದ್ದೆವು. ಆ ಮುಂದಿನ ದಿನಗಳಲ್ಲಿ ಆ ಮೈದಾನಲ್ಲಿ ನಡೆಯತಕ್ಕಂಥ ರಕ್ತದಾನ ಶಿಬಿರ ಆತನ ಹೆಸರಿನಲ್ಲಿ ನಡೀತದೆ. ಎಕ್ಕೂರು ಬಾಬಾರವರ ನೆನಪಿಗಾಗಿ ನಮ್ಮ ಎಲ್ಲ ರಕ್ತದಾನ ಇದನ್ನು ನಾವು ಮುಂದಿನ ದಿನಗಳಲ್ಲಿ ನಡೆಸುವವರಿದ್ದೇವೆ. ಅದೇ ರೀತಿ ನಾನು 1-2 ಮಾತನ್ನು ಹೇಳ್ತೇನೆ. ಈ ರಕ್ತದಾನ ಶಿಬಿರ ಹಿಂದೂ ಯುವ ಸೇನೆ ಎರಡೇ ಇದರಲ್ಲಿ ಯುವಕರನ್ನು ಮಾರ್ಗದರ್ಶನ ನೀಡ್ತದೆ. ಒಂದು ಧಾರ್ಮಿಕ ವಿಚಾರಗಳಲ್ಲಿ ಯುವಕರನ್ನು ಮುನ್ನಡೆಸ್ತದೆ. ಇಲ್ಲಿ ನಮ್ಮ ಸ್ವಾಮೀಜಿ ಅಂತ ಸಾಧು ಸಂತರನ್ನು ಕರೆದು ಒಳ್ಳೆಯ ಮಾರ್ಗದರ್ಶನ ನೀಡುವ ವ್ಯವಸ್ಥೆ, ಅದರ ಒಟ್ಟಿಗೆ ಸಮಾಜ ಸೇವೆಯನ್ನು ಮಾಡುವಂಥ ಕೆಲಸ. ಇದರಲ್ಲಿ ನಮ್ಮದು ರಕ್ತದಾನ ಎನ್ನುವಂಥದ್ದು ಬಹಳ ಒಂದು ಮಹತ್ವ ಕೊಟ್ಟು ಹೋಗುವಂಥದ್ದು. ನಾವು ಸರಾಸರಿ ವರ್ಷದಲ್ಲಿ 500ಕ್ಕಿಂತಲೂ ಮಿಕ್ಕಿ ರಕ್ತವನ್ನು ನಮ್ಮ ನೆಹರು ಮೈದಾನದಲ್ಲಿ ನಾವು ಎಲ್ಲ ಶಾಖೆಗಳ ಮುಖಾಂತರ 500 ಯೂನಿಟ್ಗಿಂತಲೂ ಮಿಕ್ಕಿ ಎಲ್ಲ ಶಾಖೆಗಳ ಮುಖಾಂತರ ಕೊಡುವಂಥದ್ದು ವರ್ಷಂಪ್ರತಿ ನಡ್ಕೊಂಡು ಬರುವಂಥದ್ದು. ನಮ್ಮದು ಪ್ರಾರಂಭದ ದಿನಗಳಲ್ಲಿ 1992ರಲ್ಲಿ ನಮ್ಮದು ರಕ್ತದಾನ ಶಿಬಿರವನ್ನು ನಾವು ಪ್ರಪ್ರಥಮವಾಗಿ ನಮ್ಮ ಹಿಂದೂ ಯುವ ಸೇನೆಯ ಮುಖಾಂತರ ನಡೆಸಿಕೊಟ್ಟಿರುವಂಥದ್ದು. 92ರಲ್ಲಿ ಸಾಧಾರಣ 30 ವರ್ಷ ಕಳೆಯಿತು. ಆ ದಿನದಲ್ಲಿ ನಾವು ಮಂಗಳೂರಿನ KMC ಆಸ್ಪತ್ರೆಗೆ 111 ಯೂನಿಟ್ನಷ್ಟು ರಕ್ತವನ್ನು ನಾವು ಆ ದಿನದಲ್ಲಿ ಕೊಟ್ಟಿದ್ದೇವೆ. ಅದೇ ರೀತಿ ಅದು ಮುಂದುವರಿಸಿಕೊಂಡು ಬಂದು ಈಗ ನಮ್ಮ ಮಂಗಳೂರು ಗಣೇಶೋತ್ಸವದಲ್ಲಿ ರಕ್ತದಾನ ಶಿಬಿರವನ್ನು ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಇದರಲ್ಲಿ ನಾವು ಸರಾಸರಿ ಒಂದು 500ಅನ್ನು ನಾವು ಲೆಕ್ಕಕ್ಕೆ ಇಟ್ಕೊಂಡಿದ್ದೇವೆ. ಅದೇ ರೀತಿ 500 ಯೂನಿಟ್ನಷ್ಟು ರಕ್ತವನ್ನು ನಾವು ಎಲ್ಲ ಒಂದು 4 ಆಸ್ಪತ್ರೆಗಳಿಗೆ ನೀಡುವಂಥ ಪರಿಪಾಠವನ್ನು ಇಟ್ಟುಕೊಂಡಿದ್ದೇವೆ. ಆದರೆ ಈ ಸಲ ಕೊರೋನಾ ಎನ್ನುವಂಥ ಈ ಒಂದು ರೋಗ ಬಂದಿದ್ದರಿಂದ ಅದನ್ನು ಎಲ್ಲ ಶಾಖೆಗಳಲ್ಲಿ ನಡೆಸಬೇಕು. ಅದು ಕೂಡ ನಮ್ಮ ದಿವಂಗತ ಗುಣಕರ್ ಶೆಟ್ಟಿ ಎಕ್ಕೂರು ಬಾಬನ ಒಂದು ಸವಿ ನೆನಪನ್ನು ಆ ರೀತಿಯನ್ನು ನಾವು ಆಚರಿಸಬೇಕು ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ನಾವು ಎಲ್ಲ ಶಾಖೆಗಳಲ್ಲಿ ರಕ್ತದಾನವನ್ನು ಇಟ್ಕೊಂಡಿದ್ದೇವೆ. ಅದು ಕೂಡ 22 ರಕ್ತದಾನ ನಮ್ಮ ಹಿಂದೂ ಯುವ ಸೇನೆಯ ಮುಖಾಂತರ ನಡೀತಾ ಇರ್ತದೆ. ಇಲ್ಲಿ ನಾವು ಈ ಸಲ ನಾವು 1,000 ಯೂನಿಟ್ನಷ್ಟು ಈ ವರ್ಷದಲ್ಲಿ ನಾವು ಮಾಡಬೇಕೆನ್ನುವಂಥ ಗುರಿಯನ್ನು ಹೊಂದಿದ್ದೇವೆ. ಅದು 610 ಯೂನಿಟ್ನಷ್ಟು ರಕ್ತ ಈಗಾಗಲೇ ನಾವು ಕೊಟ್ಟು ಆಗಿದೆ ಎಲ್ಲ ನಮ್ಮ ಆಸ್ಪತ್ರೆಗಳಿಗೆ. ಅದರಲ್ಲೂ ನಗರದ ವೆನ್ಲಾಕ್ ಆಸ್ಪತ್ರೆಗೆ ನಾವು ಹೆಚ್ಚಿನ ಮಹತ್ವವನ್ನು ಕೊಡ್ತೇವೆ. ಯಾಕಂತ ಹೇಳಿದರೆ ಅವರು ಹಿಂದೆ ಕೊಡುವಾಗ ನಮಗೆ ಖಾಲಿ 300 ರೂಪಾಯಿಗೆ ನಮಗೆ ರಕ್ತವನ್ನು ಕೊಡ್ತಾರೆ. ನಮ್ಮ ಪ್ರೈವೇಟ್ ಆಸ್ಪತ್ರೆಗೆ ನಾವು ರಕ್ತ ಕೊಟ್ಟರು ಸಾಧಾರಣ 1,000 ರೂಪಾಯಿ ತಗೊಳ್ತಾರೆ. ಇವರು ವೆನ್ಲಾಕ್ ಆಸ್ಪತ್ರೆಗೆ 300 ರೂಪಾಯಿ, ಅದರಲ್ಲೂ BPL ಕಾರ್ಡ್ ಇಲ್ಲದೆ ಧರ್ಮಾರ್ಥವಾಗಿ ನಮಗೆ ರಕ್ತವನ್ನು ಕೊಡುವಂಥ, ಅದರಿಂದ ಹೆಚ್ಚಿನ ನಾವು ಮಹತ್ವವನ್ನು ಕೊಡುವುದು ನಮ್ಮ ವೆನ್ಲಾಕ್ ಆಸ್ಪತ್ರೆಗೆ. ಅದರಿಂದ ಎಲ್ಲ ಅದರ ಸದುಪಯೋಗವನ್ನು ನಿಮ್ಮ ತೊಕ್ಕೊಟ್ಟಿನ ಪರಿಸರದಲ್ಲಿ
ಹೆಚ್ಚಿನ ಸದುಪಯೋಗವನ್ನು ಪಡಿಬೇಕಂತ ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಯಾಕಂತ ಹೇಳಿದ್ರೆ ಖಂಡಿತವಾಗಿ ನಿಮಗೆ ರಕ್ತ ಬೇಕಾದಾಗ ಹಿಂದೂ ಯುವ ಸೇನೆಯ ನಮ್ಮ ಇಲ್ಲಿಯ ಇವರನ್ನು ಸಂಪರ್ಕಿಸಿದರೆ ಯಾವ ಆಸ್ಪತ್ರೆಯಿಂದ ಬೇಕಾದರೂ ನಾವು ರಕ್ತವನ್ನು ತೆಗೆಸಿಕೊಡುವಂಥ ವ್ಯವಸ್ಥೆಯನ್ನು ಖಂಡಿತ ಮಾಡ್ತೇವೆ. ಅದೇ ರೀತಿ ನಮ್ಮ ಈ ಲಾಕ್ಡೌನ್ ಸಂದರ್ಭದಲ್ಲಿ ಮೋದಿಯ ಪ್ರಪ್ರಥಮ ಲಾಕ್ಡೌನ್, ಮೋದಿ ಘೋಷಣೆ ಮಾಡಿದ ಪ್ರಪ್ರಥಮ ಲಾಕ್ಡೌನ್ನ ಸಂದರ್ಭದಲ್ಲಿ ನಾವು ಜಿಲ್ಲಾಧಿಕಾರಿಯ ಪರ್ಮಿಷನ್ ಅನ್ನು ತೆಗೆದುಕೊಂಡು ನಮ್ಮ ಆಫೀಸ್ನಲ್ಲಿ ವೆನ್ಲಾಕ್ ಆಸ್ಪತ್ರೆಗೆ ನಾವು ರಕ್ತವನ್ನು ನೀಡಿರುವಂಥದ್ದು. ಅದರ ಒಟ್ಟಿಗೆ ನಗರದ ಎಲ್ಲ ಆಸ್ಪತ್ರೆಗಳಿಂದ ಕರೆ, ಆ ಟೈಮಲ್ಲಿ ತುಂಬ ಕರೆ ಬರ್ತಿತ್ತು. ನಮ್ಮ ರಕ್ತನಿಧಿಯ ಸಂಚಾಲಕರು ಇದ್ದಾರೆ ಇಲ್ಲಿ, ಅವರ ಮುಖಾಂತರ ಎಲ್ಲ ಆಸ್ಪತ್ರೆಗಳಿಂದ ಕರೆ ಬಂದಾಗ ಎಲ್ಲವನ್ನು ಪೂರೈಸುವಂಥ ವ್ಯವಸ್ಥೆಯನ್ನು ಹಿಂದೂ ಯುವ ಸೇನೆ ಮಾಡಿಕೊಂಡಿದೆ ಅಂತ ಹೇಳಲಿಕ್ಕೆ ನಾನು ಬಹಳಷ್ಟು ಹೆಮ್ಮೆಯನ್ನು ಪಡ್ಕೊಳ್ತೇನೆ. ಇದರ ಒಟ್ಟಿಗೆ ನಮ್ಮ ಆಂಬ್ಯುಲೆನ್ಸ್ ಸೇವೆ ಇದೆ. ಆಂಬ್ಯುಲೆನ್ಸ್ ಸೇವೆ ಲಾಕ್ಡೌನ್ ಸಂದರ್ಭದಲ್ಲಿ 49 ಪೇಷಂಟ್ ಇರ್ಬೋದು, ಆಕ್ಸಿಡೆಂಟ್ ಕೇಸ್ ಇರ್ಬೋದು ಅಂತ ಒಂದು 2.5 ತಿಂಗಳಲ್ಲಿ ಒಂದು 49 ಕೇಸನ್ನು ನಾವು ಹ್ಯಾಂಡಲ್ ಮಾಡಿದ್ದೇವೆ. ಅದನ್ನು ಕೂಡ ಇಡೀ ನಮ್ಮ ದಕ್ಷಿಣ ಕನ್ನಡ ಧರ್ಮಾರ್ಥವಾಗಿ ಅದನ್ನು ನಾವು ಮಾಡಿಕೊಂಡು ಹೋಗಿದ್ದೇವೆ ಅಂತ ಹೇಳಲಿಕ್ಕೆ ನಾವು ಈ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ಬಹಳಷ್ಟು ಹೆಮ್ಮೆಯನ್ನು ನಾನು ಪಡ್ಕೊಳ್ತಾ ಇದ್ದೇನೆ. ಇಲ್ಲಿ ಈ ನಿಮ್ಮ ಪರಿಸರದಲ್ಲಿ ಆಂಬ್ಯುಲೆನ್ಸ್ ಸೇವೆ ತುಂಬ ಒಂದು ಪ್ರಯೋಜನವನ್ನು ನಿಮ್ಮ ಜನರು ಖಂಡಿತ ಪಡಿತಾ ಇದ್ದಾರೆ ಅಂತ ಹೇಳ್ತೇನೆ. ಯಾಕಂದರೆ ಈ ಕಡೆನೇ ನಮ್ಮದು ಹೆಚ್ಚಾಗಿ ಆಂಬ್ಯುಲೆನ್ಸ್ ಸೇವೆ ಇರ್ತದೆ. ಇದು ನಾವು ಇಡೀ ದಿನ, ಅದರಲ್ಲಿ ಸಮಯದ ವೆಚ್ಚ ಇಲ್ಲ, ಇಡೀ ದಿನ ಬೇಕಾದರೂ ಒಂದು ಸಲ ನೀವು ಬುಕ್ ಮಾಡಿದರೆ ನಿಮ್ಮ ಏರಿಯಾಕ್ಕೆ 500 ರೂಪಾಯಿಯಲ್ಲಿ ಸಾಯಂಕಾಲ ತನಕ ಬೇಕಾದರೂ ನಿಮ್ಮಲ್ಲಿ ಆ ಆಂಬ್ಯುಲೆನ್ಸನ್ನು ನಿಲ್ಲಿಸುವಂಥ ವ್ಯವಸ್ಥೆ ಹಿಂದೂ ಯುವ ಸೇನೆ ಮಾಡಿಕೊಂಡು ಬರ್ತಾ ಇದೆ. ಅದರಿಂದ ಇದರ ಎಲ್ಲ ಒಂದು ಪ್ರಯೋಜನವನ್ನು ನಾವೆಲ್ಲರೂ ಪಡ್ಕೊಳ್ಬೇಕು ಅಂತ ಹೇಳ್ತಾ, ಈ ಒಂದು ಸಂದರ್ಭದಕ್ಕೆ ನಿಮಗೆ ತುಂಬ ಮಂದಿಯಲ್ಲಿ ರಾಜಕೀಯ ಇರ್ಬೋದು, ಇನ್ನಿತರ ಇರ್ಬೋದು, ನಮ್ಮ ಹಿಂದೂ ಯುವ ಸೇನೆಗೆ ಸಹಾಯ ಸಹಕಾರವನ್ನು ಕೊಡ್ತಿದ್ದೀರಿ. ಅದಕ್ಕೆಲ್ಲ ನಾನು ಆಭಾರಿಯಾಗಿದ್ದುಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಇದೀಗ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಸ್ಕರ್ ಚಂದ್ರಶೆಟ್ಟಿ, ಗೌರವಾಧ್ಯಕ್ಷರು ಹಿಂದೂ ಯುವ ಸೇನೆ ಕೇಂದ್ರೀಯ ಮಂಡಳಿ. ಇವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವರಿಗೆ ಅಶೋಕ್ ಬಗಂಬಿಲ ಇವರು ಬಂದು ಶಾಲನ್ನು ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದೀಗ ಪರಮ ಪೂಜ್ಯನೀಯ ಸ್ವಾಮೀಜಿಯವರ ಅಮೃತ ಹಸ್ತದಿಂದ ಉದ್ಘಾಟನೆಗೊಳ್ತಾ ಇದೆ. ದೀಪವು ಬೆಳಗುತ್ತಿದೆ, ಬೆಳಗಲಿ ಈ ಮುನ್ನಡೆಯಲಿ ಅನ್ನುವಂಥ ಸದಾಶಯದೊಂದಿಗೆ ಬಂಧುಗಳೇ ಚಪ್ಪಾಳೆಯ ಮೂಲಕ ವಂದಿಸೋಣ, ಅಭಿವಂದಿಸೋಣ. ದೀಪ ಪ್ರಜ್ವಲನೆಯ ಈ ಸಂದರ್ಭದಲ್ಲಿ ಈ ದೀಪವು ಬೆಳಗಲಿ, ಹಿಂದೂ ಯುವ ಸೇನೆಯ ಬೆಳಕು ಮುನ್ನಡೆಯಲ್ಲಿ ಅನ್ನುವಂತಹ, ಇನ್ನಷ್ಟು ಪ್ರಜ್ವಲಿಸಲಿ ಅನ್ನುವಂತಹ ಶುಭ ಹಾರೈಕೆಯ ಮಾತಿನೊಂದಿಗೆ ಎಲ್ಲ ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ಸಮಕ್ಷಮದಲ್ಲಿ ಪರಮ ಪೂಜ್ಯನೀಯ ಸ್ವಾಮೀಜಿಯವರ ಅಮೃತ ಹಸ್ತದಿಂದ ಇದೀಗ ಉದ್ಘಾಟನೆಗೊಳ್ಳುತ್ತಾ ಇದೆ ಇವತ್ತಿನ ಈ ರಕ್ತದಾನ ಶಿಬಿರ. ಈ ಒಂದು ರಕ್ತದಾನ ಶಿಬಿರವನ್ನ ಉದ್ಘಾಟನೆಗೊಳಿಸಿದ್ದಾರೆ ಪರಮ ಪೂಜ್ಯನೀಯ ನತೋಸ್ಮ್ಯಹಂ ತ್ವಾಕಿಲ ಹೇತು ಹೇತುಂ ನಾರಾಯಣಂ ಪೌರುಷಮಾದ್ಯಮವ್ಯಯಂ ಯನ್ನಾಭಿಜಾತಾದರವಿಂದಕೋಶಾತ್ ಬ್ರಹ್ಮಾವಿರಾಸೀದ್ಯತಯೇಷ ಲೋಕಃ ಜಯತ್ಯಜೋಕ್ಷೇಣ ಸುಖಾತ್ಮಬಿಂಬಃ ಸ್ವೈಶ್ವರ್ಯಕಾಂತಿಪ್ರತತಃ ಸದೋದಿತಃ ಸ್ವಭಕ್ತಸಂತಾಪದುರಿಷ್ಟಹಂತ ರಾಮಾವತಾರೋ ಹರಿರೀಶಚಂದ್ರಮಾಃ ಆಂಜನೇಯಮತಿಪಾಟಲಾನನಂ ಕಾಂಚನಾದ್ರಿಕಮನೀಯವಿಗ್ರಹಂ ಪಾರಿಜಾತತರುಮೂಲವಾಸಿನಂ ಭಾವಯಾಮಿ ಪವಮಾನನಂದನಂ ಅನವಧ್ಯಾತ್ಮಚಾರಿತ್ರ್ಯಂ ವಾದಿಖದ್ಯೋತಭಾಸ್ಕರಂ ವಿದ್ಯಾಮಾನ್ಯ ಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹರಿಗುರುಭ್ಯೋ ನಮಃ. ಹಿಂದೂ ಯುವ ಸೇನೆದ ಸ್ಥಾಪಕ ಕಾಲಘಟ್ಟದ ಈ ಬುಳೆಚಿಲಿಗೆ ಪೋಣಿನಾರು ಮಾನ್ಯ ಗುಣಕರ ಶೆಟ್ಟರು, ಕೀರ್ತಿಶೇಷಾರು ಅರೆನ 4 ಬುಳೆಯಿನಾರು ಶುಭಕರ ಶೆಟ್ಟರು ರಡ್ಡೆಟ್ಲ ಆಕಾರ ಉಂಡು. ಈ ಶುಭಕರ ಬೊಕ್ಕ ಗುಣಕಾರ ಈ ರಡ್ಡು ಪುದರೆಡ್ಲ ಹೊಂದಾಣಿಕೆ ಉಂಡು. ಪಂಡ ಮೊಕಲು ಈ ಜವಣೇರಿನ ಮಂತ ಈ ಸಂಘಟನೆಗೆ ಸೇರ್ಸಾದ ಸಂಘಟನೆಯನ್ನು ಗಟ್ಟಿ ಮಲ್ತೀನಿ. ಆಕಾರ ಅಂದ ಬಂಡ ಅವು ಸೇರ್ಸಾವನು ಒಂದು ಅರ್ಥ. ಮುಂದೆ ಕೊಂಚಿ ಬಲಶಾಲಿಯಾದ ತಿಕ್ಕಿನಾರು ಬಹುಶಃ ಭಾಸ್ಕರ ಚಂದ್ರೇರು. ಈ ಶುಭಕರ ಬೊಕ್ಕ ಗುಣಕರ ಆಯ್ತ ಒಟ್ಟಿಗೆ ಒಂಜಿ ಚಂದ್ರೆ ಸೇರ್ನಿ.
ಸಂಘಟನೆ ಸದೃಢ. ಯುವಸೇನೆ ಪಂಡವು ಹಿಂದೂ ಸಮಾಜದ ಶ್ರೇಯಸ್ಸಿಗಿಪ್ಪುನ ಸಂಘಟನೆ ಪನ್ಪುನವು ಚಾರ್ಮಾಣ್ ಐದಾಲ ರಾಜಿಜ್ಜಿ ಹಿಂದೂ ಸಮಾಜದ ಸೇವೆಗೆ ಮುಂಚೂಣಿಡು ಉಪ್ಪುನ ಸಂಘಟನೆ ಇತ್ತಗಾನಗನಿ ಮಾನ್ಯ ಯಶೋಧರ ಚೌಟ್ರ ಪಂಡೇರು ಸಾಮಾಜಿಕ ಬೊಕ್ಕ ಧಾರ್ಮಿಕ ಇಂಕ್ಲೆಗೆ ಒವೇ ರೀತಿಯ ರಾಜಿಜ್ಜಿ ಅವಿನ ಸಂಘಟಿತವಾದ ಮಂತೊಂದು ಬೈದಾನ್ 100% ಅವು ನಮತು ಒಂದಿಲ್ಲ ಅವಲ್ಲ ಅವು ಮಂಗಳೂರದ ಗಣೇಶೋತ್ಸವ ಅವಳೊಪ್ಪುನವರಿ ಶಶಿಕಾಂತನಾಗಬೇಕಾರ ಅವಳವರಿ ಶಶಿ ಚಂದ್ರೇನಿಪ್ಪುನ್ ಮೊಗಲೊಟ್ಟಿಗೆ ಒಂದು ತೂಲೆ ಈ ಪುದಾರ್ಲ ಮಾತ ಒಲ್ತು ದೇವರು ಜೋಡಿ ಸಾಧಿರ ಗೊತ್ತಿದ್ದಿ ಮೊಗಲು ಪೋಯ್ ಜನ್ಮಾಡ ಪೂರ ಒಟ್ಟಿಗೆ ಎತ್ತೇರದನ್ನ ಅಂಚಾದ ಈ ಜನ್ಮಾಡಲ ಒಟ್ಟಿಗೆ ಒಳ್ಳೆಯರು ಶುಭಕರ ಶೆಟ್ರು ನಮಕ್ ಮಂತ ತುಯ್ಲಕ ಆರೋಗ್ಯ ಪಿಲಿ ಬಂಡ ತಾಸೆದ ಪಿಲಿ ಅತ್ತೆ ಪಿಲಿ ಬಂಡ ನಾಯಕಿ ಜವಣೇರಿಗೆ ಸಮಸ್ಯೆ ಆವಡ್ ಸಮಾಜದ ಸಮಸ್ಯೆ ಆವಡ್ ಐತ ಮುಂಚೂಣಿಡು ಉಪ್ಪುನಾರು ಶುಭಕರ ಶೆಟ್ರು ಐಕಾರೆಗೆ ಒಂಜಿ ಅಡ್ಡ ಬುದರ್ ಎಕ್ಕೂರು ಬಾಬೆ ಆ ಎಕ್ಕೂರು ಬಾಬೆ ಪನ್ಪುನ ಬುದರ್ ಸಂಚಲನ ಬುದರವು ದಾದಾಂಡಲ ಸಮಸ್ಯೆ ಅಂಡ ಅವು ಎಕ್ಕೂರು ಬಾಬೇರಡ ಪನ್ಪ ಮಂಡ ಎದುರು ದಕಲ್ವರ ಚೌಲಿ ಆಪೇರು ಅಂಚಿನ ಒಂಜಿ ಪುದರ್ ಬರ್ಬರ್ತ ಸೇವೆ ಮಂತೊಂದು ಬತ್ತೇರು ಹಿಂದೂ ಯುವ ಸೇನೆದ ನಡಪುನ ಗಣೇಶೋತ್ಸವನ ಅದ್ದೂರಿ ಮಲ್ಪೇರೆ ಎಕ್ಕೂರು ಬಾಬೇರ್ನ ಮಲ್ಲ ಕೊಡುಗೆ ಉಂಡು ಅವು 10 ಟ್ಯಾಬ್ಲೋ ಮಲ್ಪೋಡು ಬಂಡ ಬಾಬೇರಡ ಪಂಡಾಂಡ ಅವು 10 ಟ್ಯಾಬ್ಲೋ ಎಲ್ಲ ರೆಡಿ ಆಪುಂಡು ಅಂಚಿತ್ತನೊಂಜಿ ತಾಕತ್ತದ ಮನುಷ್ಯ ಅನ್ನಗ ಸಮಾಜನ ತುಲೆ ಈ ಮನುಷ್ಯ ಉಳಿವಂದು ಬತ್ತನ ರೀತಿ ಸಮಾಜದ ಆರ್ ಮಲ್ತನ ಸೇವೆದ ಒಂಜಿ ವ್ಯವಸ್ಥೆ ಏಪ ಗೊತ್ತಾಯಿನಿ ಪಂಡ ಆರ್ ನಮಡ್ದು ಕಾಣೆಯಾಯಿರು ಸುರುಕು ಆರ್ನ ಅಮ್ಮ ವೈಕುಂಠ ಸೇರಿಯರು ಅವೇ ಕಾರಣನದನ್ನ ಅಪ್ಪೆಗೆ ಮಗನ ಮಿತ್ತ ಬಹಳ ಪ್ರೀತಿ ಯಾಂತೀರೇನ ಮಟ್ಟಿಗೆ ಅಪ್ಪೇನು ಬಹಳ ಪ್ರೀತಿದ ಸಾಂಕಿನಾರು ಶುಭಕರ ಶೆಟ್ರು ಅಂಚಾದೇ ಬಹುಶಃ ಸಮಾಜದ ಕೀರ್ತಿನ ಪಡೆಯರ ಸಾಧ್ಯ ಜವಣೇರಿಗೆ ಒಂಜಿ ಮಲ್ಲ ಗುರುವಾದ ಈ ಸಮಾಜದ ಬುಳೆಯರ ಅಪ್ಪೆನ ಆಶೀರ್ವಾದ ಕಾರಣ ಪನ್ಪುನಿಕ್ ಇನಿ ರಾಷ್ಟ್ರೀಯ ನಾಯಕತ್ವನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡ್ಪೋಯಿನ ಸನ್ಮಾನ್ಯ ಈ ದೇಶದ ಪ್ರಧಾನಮಂತ್ರಿಲು ನರೇಂದ್ರ ದಾಮೋದರ ದಾಸ್ ಮೋದಿ ಇನಿ ಅಪ್ಪೆನೇ ಆಶೀರ್ವಾದದ ಒಂಜಿ ಅಂತಾರಾಷ್ಟ್ರೀಯ ನಾಯಕಿ ಅದು ಹೊರಹೊಮ್ಮಿಯರು ಆ ಲೆವೆಲ್ ಹತ್ತಿಂದಾಂಡಲ್ಲ ಅವೇ ಗುರುತರವಾಯಿನ ಜವಾಬ್ದಾರಿ ಇತ್ತೆ ಒಂಜಿ ಕಾರಣನು ಮಾನ್ಯ ನಿರೂಪಕೇರು ಪಂಡೇರು ಕುಡ್ಲಾಗ ಮೋದಿಯರು ಬಂದಾಗ ಬೈಕಡ್ ಪೋನಾಗ ಈ ಮನುಷ್ಯ ಕಣ್ಣು ಕಟ್ಟು ಲೆಕ್ಕ ಪೋನಿತ್ತೇರಂದು ಅಂಚಾದು ಶುಭಕರ ಶೆಟ್ರುಲ ಆ ಮಟ್ಟಕ್ಕೆ ಬುಳೆಯೇರಂದು ಪಂಡ್ರೆಗೆ ಕಿಸ್ತಾಪುನಿ ಏಪ ಅಂದು ಕೇಂಡ ಆ ಮನುಷ್ಯನ ಅಂತ್ಯದ ಒಂಜಿ ಕರ್ಮ ಇತ್ತೆ ನಮ್ಮ ಮಂತ ಪೋನಾಗ ನಂಗೊಂಜಿ ಅಂತ್ಯ ಕರ್ಮ ಅಂದ್ ಮಲ್ಪುವೇರು ಉತ್ತರ ಕ್ರಿಯೆ ಆ ಉತ್ತರ ಕ್ರಿಯೆ ತಾನಿ ಎಂಕು ಗೊತ್ತಾಯಿನಿ ಇಡೀ ಕುಡ್ಲದ ಈ ರಾಜ್ಯದ ಮಾಧ್ಯಮಲೇದೆ ಶುಭಕರ ಶೆಟ್ರೇನ ಪುದರಿತ್ತಂದು ಪೇಜ್ ಪುಟಗಟ್ಲೆ ಆ್ಯಡ್ ಇತ್ತು ಆ ಫೋಟೋ ಇಡೀ ಪೇಜ್ ಇಡವೆ ಯಾನ್ ಈತ ಮಾಧ್ಯಮಲೇ ನಾನು ಗುರುತಿಸಾದೆ ಆ ಪೂರ ಮಾಧ್ಯಮಲೆಗ್ಲೆ ಶುಭಕರ ಶೆಟ್ರೇನ ಒಂದು ಫೋಟೋ ಇತ್ತು ನಮ್ಮ ಕರಾವಳಿದ ಮಾಧ್ಯಮ ಟೋಟಲ್ ಪೇಪರ್ ಶುಭಕರ ಶೆಟ್ರಿಗೆ ಮೀಸಲಾದದಿ ಲೆಕ್ಕ ಇತ್ತು ಯಾನ್ ಆನಿತು ಇನಿ ಈ ಮನುಷ್ಯಗೆ ಈತು ಜನ ಫ್ಯಾನ್ ಎತ್ತೇರು ಸಾಮಾನ್ಯ ಒಂದು ಇಲ್ಲದಾರು ಅವು ಏತ್ ಬಂತಿರತ್ತೆ 4.5 ಇಂಚಿದ ಫೋಟೋ ಐನೊಂದು ಪೇಪರ್ ಬಾರ್ದು ಕೊಡ್ತೇರು ಅವಲ ಓ ಪೇಪರ್ ಪ್ರಚಲಿತವಾದ ಪ್ರಸಿದ್ಧಿದ ಪೇಪರ್ ಲತ್ತವು ಅಂಡೆಲ್ಲ ಪಾಡ್ದೇರು ಆತಿಯಲ್ಲೇ ಪೇಪರ್ ಎಲ್ಲ ಒಯ್ದು ನಾವು ಒಂದು ಒಂಜಿ ವಿಸ್ಮಯದ ಕುರುಹು ಆ ಕೀರ್ತಿನ ಶುಭಕರ ಶೆಟ್ರು ಅರ್ಥಾತ್ ಎಕ್ಕೂರು ಬಾಬೇರು ನಮ್ಮ ಮಧ್ಯದ ಒರ್ತದು ಪೋತೇರು ಹಿಂದೂ ಯುವ ಸೇನೆ ಆರ್ನ ಪುದರ್ಗ ಮಲ್ಲ ಕೊಡುಗೆ ಕೊರ್ನ ಒಂದು ಕೆಂಡ ಆರ್ನ ಪುದರ್ನ ಸೇವೆದ ಮಜಲಡೆ ಮೀಸಲಾದದಿಯರು ಇನಿ ಆಪುನ ರಕ್ತದಾನ ಶಿಬಿರ ಇತ್ತೆ ಮಂತೆಟ್ಲ ಉಪ್ಪುನ ಬಂದ ಅನ್ನದಾನ ಶ್ರೇಷ್ಠ ದಾನ ಓಕೆಂಡ ಅನ್ನದಾನಕ್ಕಿಂತ ಇನ್ನೂ ದಾನ ಇಲ್ಲ ನಮ್ಮ ಅಭಿಪ್ರಾಯದ ರಕ್ತದಾನ ಮಲ್ಲತ್ತು ದಾಯಿಗೆ ಬಂದ ಕುಡಲ ಕೊರ್ರೆ ಆಪುನು 4 ತಿಂಗಳು 5 ತಿಂಗಳು ಪೋಂಡ ನಮ್ಮ ಅಂತ್ಯ ಸ್ಟಂಟುಲ್ಲ ಬಂಡ ಕುಡಲ ಕೊರ್ರೆ ಆಪುನು ಅನ್ನದಾನ ಅಂಚೆತ್ತು ಹೊರ ತಿನ್ನ ಯಾವುಂದ ಆಪುನು ನನ್ನ ಬರ್ಚಿ ಅವು ನನ್ನೊಂದಿನ ತಿನ್ನಾಗ ಅದು ಬೇತೆ ವಿಷಯ ಅಂಡ ಈ ಅನ್ನದಾನರ್ದಲ್ಲ ಮಲ್ಲ ಮಹತ್ವ ಪಡೆಯಿನಿ ರಕ್ತದಾನ ಬೇಗಕ್ಕೆಂಡ ಒಂಜಿ ಜೀವನ ಒರಿಪಾಯರಾಪುನು ತುರ್ತುದ ಪರಿಸ್ಥಿತಿ ಇಟ್ಟು ಇನಿ ಕೊರೋನಾ ಬತ್ತಿನ ಕಾಲಘಟ್ಟ ಈ ಕೊರೋನಾ ಬತ್ತಿನ ಕಾಲಘಟ್ಟ ಸುರುತ್ತ ಲಾಕ್ಡೌನ್ ಉಡು ನಮ್ಮ ಜನಕ್ಲಿಗೆ ಏತು ಸಮಸ್ಯೆ ಉಂಟಾಂಡ್ ಪಂಡ ಅವ್ರು ರಕ್ತಾಡು ಬ್ಲಡ್
ಬ್ಲಡ್ ಇಜ್ಜಿ ತುಳು ಯುವ ಸೇನೆ ಅವೇನು ಜೊತೊಂದು ಅಕಲ್ನ ಕಚೇರಿ ಮಂತೇರು ಬಂದೇರು ಆ 2 ತಿಂಗಳದ ತೀವ್ರವಾಯಿನ ಲಾಕ್ಡೌನ್ ಏರ್ಲ ಪಾತೇರ್ ಇಜ್ಜಿ ಏರ್ಲ ಪಿದೈ ಪೋಯರ್ ಇಜ್ಜಿ ಒಬೇ ಕಾರಣಗ್ ಈ ಓಡೆಗಳ ಪೋಪುಲೆ ಕಜ್ಜಿ ಅಂಚಿತ್ತಿನ ಮಂಜಿ ಸ್ಟ್ರಿಕ್ಟ್ಲಿ ಆರ್ಡರ್ ಎತ್ತಿನ ಒಂಜಿ ಲಾಕ್ಡೌನ್ ಹಿಂದೂ ಯುವ ಸೇನೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಂತಂದು ಪಂದು ನಮ್ಮ ಕೇಂದ್ರ ಎಂಕ್ಲೆಗೆ ಒಂಜಿ ಉಪಕಾರ ಆಗ್ತದೆ ಅವು ಅಕ್ಲೆ ಗೊತ್ತಿಜ್ಜಿ ಎಂಕ್ಲ ಒಂಜಿ ಪೇಷಂಟ್ ಇತ್ತಂದು ಆ ಪೇಷಂಟ್ಗೆ ಬ್ಲಡ್ ಬೋರ್ಡ್ ಇತ್ತಂದು ಏರೇನು ಪಾತಿರ್ನೊಂದು ಗೊತ್ತಿಜ್ಜಿ ಹಿಂದೂ ಯುವ ಸೇನೆದ ಒರಿ ಸ್ವಯಂ ಸೇವಕನೇ ಪತ್ತದ ಎಂಕ್ಲು ಬ್ಲಡ್ ಅಕ್ಲೆಗೆ ಒದಗಾದ ಅವು ಹಿಂದೂ ಯುವ ಸೇನೆದ ಎಂಕ್ಲೆಗೆ ಆತ್ಮೀಯ ನಂಟಿತ್ತಿನ ಅವರ ಆ ಕೆಲಸ ಮಲ್ಪೆರೆಗೆ ಅನುಕೂಲ ಅಂದು ಇಂಚಾದ ಎಂಕ್ಲು ತೆರಿನ ಮಂಜಿ ವಿಷಯ ಹಿಂದೂ ಯುವ ಸೇನೆ ಪಾತ್ರ ಮಂತೊಂದುಂಡು ಶುಭಕರ ಶೆಟ್ರೇನ ಸಂಸ್ಮರಣೆಗೆ ನಮಕ್ ಬರ್ರೆಗಾಯಿಜ್ಜಿ ಅಂಚ ಬಂದು ಭಾಸ್ಕರ್ ಚಂದ್ರ ಶೆಟ್ರ್ ನಮ್ಮನ್ನ ಕಾಂಟ್ಯಾಕ್ಟ್ ಮಂದಿರ ಆರ್ನ ಕಾಂಟ್ಯಾಕ್ಟ್ಗೆ ನಮ್ಮ ತಿಕ್ಕಿಜ್ಜಾನ್ ಬೇತೆ ಒಂಜಿ ಒತ್ತಡ ಎತ್ತಿನ ಅವರ ಆ ಕಾರ್ಯಕ್ರಮಕ್ಕೆ ಬರ್ರೆಗಾಯಿಜ್ಜಿ ಅಂಡ್ ಇನಿ ಶುಭಕರ ಶೆಟ್ರೇನ ಸಂಸ್ಮರಣೆ ಎಂದು ಎನ್ನುದಿಯಾನು ಈ ಬ್ಲಡ್ ಕ್ಯಾಂಪ್ನು ಎನ್ನುಮೆ ಅರ್ನಪುದರಡಾಪುನ ಸೇವೆ ಆ ಮನುಷ್ಯ ಮಲ್ತದಿನ ಸೇವೆ ಅವು ಜನಮಾನಸಡಿ ಇನಿಕ್ಕಲ ಅಚ್ಚಳಿಯದೆ ಉಂಡು ಅಂಚಾದ ಆ ಪಿಲಿನ ಇನಿಕ್ಕಲ ಹೃದಯ ಇದು ಪೂಜೆ ಮಲ್ಪುನ ಎಷ್ಟೋ ಜವನೇರು ನಮ್ಮ ಮಧ್ಯೆ ಅಡುಲ್ಲೇರು ಅರ್ಥಾತ್ ವಜ್ರದೇವಿ ಸ್ವಾಮಿನ ಒಟ್ಟಿಗೆ ಕೆಲವು ಜವನೇರುಲ್ಲೇರು ಆ ಜವನೇರ್ನ ಹೃದಯ ಶುಭಕರ ಶೆಟ್ರು ಉಲ್ಲೇರು ಬಂದ್ಪುನೇನೆ ಅಪಗಪ್ಪಗ ಏನೊಂದು ಭಾಸ್ಕರಣ್ಯ ನಮ್ಮ ಏಪಲ ಸೇರೊಂದು ಪುನಗು ನೇನೆ ಅಪಗಪ್ಪಗ ಬಂತ ಭಾಸ್ಕರಣ್ಯಡ ಆ ಮನುಷ್ಯನ ಯಾನು ಮುಟ್ಟಡ ತುಯ್ಯೆ ಅಣಿಂಗೆ ಆತ ಗೊತ್ತಾಯ್ತು ಯಾರನ್ನ ಗಡ್ಡ ಮಾತ್ರ ಹಿಂಗೆ ಕಣ್ಣಿಗೆ ಬರ್ಪುನೆ ಒಂದು ಬಾರಿ ಪೊರ್ಲದ ಗಡ್ಡ ಎಲ್ಲಿಯ ಮೋನೆ ಕುದ್ದಿಯ ಜೀವ ಆ ಗಡ್ಡನ ಯಾರು ಬಾರಿ ಶೋಕ್ ದೀಪೇರು ಅವು ಒಂಥರ ಮ್ಯಾಚ್ ಆದಿತ್ತಿಲ್ಲಕ ಆ ಗಡ್ಡನೇ ಎದುರು ಬರ್ತೀನಿ ಬೊಕ್ಕ ಕುಪುಲ್ ಕಣ್ಣವು ಎಲ್ಲಿಯ ಕಣ್ಣು ಅವೇ ಎದುರಿಗೆ ಬರ್ಪುನಿ ಓಲ್ತಿ ಕಂಡೆಲ್ಲ ದೂರ ನಮಸ್ಕಾರ ಇನಿವರೆಗೆ ಮುಟ್ಟಲಾರು ನಮ್ಮನ್ನು ಸ್ಪರ್ಶ ಮಂದಿಜೇರು ಅರ್ಥಾತ್ ಕಾರ್ ಮುಟ್ಟುದು ನಮಸ್ಕಾರ ಮಂದಿಜೇರು ದೂರಡೋಗಿ ನಮಸ್ಕಾರ ಆತಿ ಅಂಚಿತ್ತಿನವರಿ ಶುಭಕರ ಶೆಟ್ರು ಇನ್ನು ಸಮಾಜದ ಮಧ್ಯೆ ಈತ ಮಲ್ಲ ಒಂಜಿ ಸೇವೆಲ್ ಮಲ್ತದೆ ಹಿಂದೂ ಯುವ ಸೇನೆ ತಾನು ಬುಳೆಯಿನ ಸಂಘಟನೆ ಸಮಾಜದ ಸ್ತರಟ್ ಅರಿನ ಸೇವೆಗಾದ ಮೀಸಲದೀದು ಇನಿ ಒಂಜಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಮನ್ಪುನು ಪಂಡ ಎತೋ ಕೊರೋನಾ ವಾರಿಯರ್ಸ್ ಪಂಡದ ಆಶಾ ಕಾರ್ಯಕರ್ತೆಯರು ದಾದಿನಕುಲು ನರ್ಸ್ನಕುಲು ಡಾಕ್ಟರ್ನಕುಲು ಇನ್ನು ಏತ್ ಕೊರೋನಾ ಪೇಷಂಟ್ಲೆಗೆ ಸೇವೆ ಮನ್ಪುವೆರ
ಅವೇ ರೀತಿಡ್ ಈ ಬ್ಲಡ್ ಕ್ಯಾಂಪುಡ್ ಈ ಬ್ಲಡ್ ಆ ಪೇಷಂಟ್ಲೆಗೆ ಸೇವೆ ಮಲ್ಪುಂಡು ಪನ್ಪುನೇನು ನಮ್ಮ ಎನ್ನುವ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ಅರ್ಜುನಗೆ ಕೃಷ್ಣ ಪನ್ಪೆ ನವಾನಿ ಗೃಹಣಾತಿ ನರೋಪರಾಣಿ ಅರ್ಜುನ ಈ ದೇಹ ಉಂಡತ ಬೂರ್ದು ಬಾಬುನು ದಾಯಕ್ಕೆ ಮರುಕ ಮನ್ಪುವ ಅಶ್ವತ್ಥಾಮಿ ಪೋಯಿ ಆತು ಮಲ್ಲ ಜ್ಞಾನಿಲಾಯಿನ ಭೀಷ್ಮೇರ್ ಪೋಯೇರು ಉನ್ಮಾಂತ ದೇಹಲ್ ಪೂರ ಪೋಯ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಣಾತಿ ನರೋಪರಾಣಿ ಈ ಆತ್ಮ ಪನ್ಪುನ ಉಂಡತ ಅರ್ಜುನ ಅವು ಶಾಶ್ವತ ಆ ಆತ್ಮಗ ಸಾವಿಜ್ಜಿ ಇನಿ ಈ ದೇಹನ ಪತೊಂದು ಈ ದೇಹದ ಸುಮಾರು 300 ml ಇದು ಹೆಚ್ಚ ಬ್ಲಡ್ ದೆಪ್ಪೋಯೇರು ಹೊರವರ ನಮ್ಮ ಎನ್ನುವ ಬ್ಲಡ್ ಪೀರುವೇರು ಅವು ಬೇತೆ ಅರ್ಥಾಡು ಅಂಡ್ ಒಂದು ನಮ್ಮ ಸ್ವಯಂ ಬ್ಲಡ್ ದೆತ್ತು ಕೊರಪುನಿ ಹೊಸ ಬ್ಲಡ್ ಉತ್ಪತ್ತಿ ಆವಡೇನು ನಮಕ್ ಅಲರ್ಜಿ ಕಂಡೀಷನ್ ಅಂದು ಉಪ್ಪುಂಡು ಈ ಚಳಿಗಾಲಕ್ಕೆ ಜಾಸ್ತಿ ಆಪುಂಡು ಅವು ಕಮ್ಮಿ ಆಪುಂಡು ಇತ್ತೆ ನಮಕ್ ಕಫ ಕಟ್ಟುಂಡು ಈ ಸಮಯ ಈ ಕಫೊಟ್ಟೆ ನಮ್ಮ ಕೊರೋನಾಗ ಬೋಪಿನಿ ಕಫ ಐಬೆಟ್ಟಿಗೆ ಟೆಸ್ಟ್ಗೆ ಬೋಪಿನಿ ನಮ್ಮ ಆ ಪೈಪು ಬಾರ್ದು ಉಲಾಯಿ ತಿರ್ಗಾವೇರು ಪಾಸಿಟಿವ್ ಬನ್ನಾಗ ಒಂಜಿ ತುಡಿತ ಏಪ ನೆಗೆಟಿವ್ ಬರ್ಪುಂಡು ಒಂದು ದಿನಕ್ಕೆ ಒಂಜಿ 10 ಸರ್ತಿ ಟೆಸ್ಟ್ ಮರ್ಲು ನಮಕ್ ಇಂಚಿನ ಒಂಜಿ ಮರ್ಲು ಕೊರೋನಾಗ ಪೋರ್ದು ಗೋತ ನಮ್ಮ ನಿಜವಾದಿ ಆ ನೇಪಲ ಬಂದ್ರೆಗುಂಡು ಕೊರೋನಾ ನಮಕ್ ಪೋಡಿಯೋಡು ನಮದೇ ಕೊರೋನಾಗ ಪೋಡಿಯೋಡು ಕೊರೋನಾ ನಮರ್ದ ಅವರ ಒಪ್ಪುನತ್ತ ನಮ್ಮ ಕೊರೋನಾರ್ದ ಅವರ ಒಪ್ಪುನತ್ತೆ ನಮರ್ದ ಅವರ ಕೊರೋನಾ ಇನಿ ಜೀವಂತ ಉಂಡು ಕಾರಣ ನಮ್ಮ ಕೊರೋನಾಗ ಪೋಡ್ನೇರ್ದ ಅವರ ಕಾರಣ ಉಂಡು ಸರ್ಕಾರದ ಒಂಜಿ ರೂಲ್ಸ್ ಸರ್ಕಾರದ ಒಂಜಿ ನಿಯಮ ಉಂಡು ಮಾಸ್ಕ್ ಕಡ್ಡಾಯ ಸ್ಯಾನಿಟೈಸರ್ ಆಗಾಗ ಮಾಡಬೇಕು ಚರ್ಮ ಹೋದರೆ ನೀವೇ ಹೊಣೆಯೇನು ಸ್ಯಾನಿಟೈಸರ್ 100 ಸರ್ತಿ ಮಂತಲ್ಲ ಸ್ಕಿನ್ ಡ್ಯಾಮೇಜ್ ಆಪುಂಡು ತುಲೆ ಓಡಿ ಮುಟ್ಟ ಸೈನ್ಸ್ ಮಾತೆಲ್ಲ ಬಂದ್ಪೇರು ಸೈನ್ಸ್ ಬುಳೇತೇನೆ ಸೈನ್ಸ್ ಮಣ್ಣೆಲ್ಲ ಬುಳೇತಿಜ್ಜಿ ಆಧ್ಯಾತ್ಮ ಬುಳೇತಿನ ಆತ ಸೈನ್ಸ್ ಬುಳೇತಿಜ್ಜಿ ದಾಯಿಗೆ ಕೇಳನೆ ಆಧ್ಯಾತ್ಮ ಬಂದ್ಕೊಂಡು ಈ ಅಪಗ ಕೈದೆಕ್ಕುನ ಅಗತ್ಯ ಇಜ್ಜಿ ದಾಲ ತಿನ್ಪಾಡ ಉನ್ಪಾಡ ಕೈದೆಕ್ಕನು ಕಾರಣ ದಾಯಿಗೆ ಬಂದ್ಕೊಂಡು ಬಂಡ ಆಧ್ಯಾತ್ಮ ಈ ನೆಟ್ಟು ಮಂಜಿ ಎಟ್ಟೆ ವೈರಸ್ ಉಂಡು ನಮ್ಮ ಬಾಡಿಗೆ ಬೋಡಾಪುನ ಒಂಜಿ ವೈರಸ್ ಉಂಡು ಕೈಟ್ ಅವು ಜೀರ್ಣಗೆ ಸಹಾಯ ಮನ್ಪುಂಡು ಒಂದು ಮೆಡಿಕಲ್ ಬಂದ್ಪುಂಡು ಮೆಡಿಕಲ್ ಏತು ಸಾಬೀತಾತನ ಗೊತ್ತಿಜ್ಜಿ ಮೆಡಿಕಲ್ ಬಂದ್ಪುಂಡು ಐಟ್ ಉಪ್ಪುನ ಮಂಜಿ ಕಣ್ಣುವ ಅರ್ಥಾತ್ ಕಿಣ್ಣುವ ಈ ಕಿಣ್ಣುವ ನಮ್ಮ ಬಾಡಿಗೆ ಬೋಡು ಸ್ಯಾನಿಟೈಸರ್ ಮಂತಿನಾತ ಆ ಕಿಣ್ಣುವ ಸೈಪುಂಡು ಕೂಡ ನಂಗೆ ಒಂದು ಗ್ಯಾಸ್ಟ್ರೋಟೈಸ್ ಪ್ರಾಬ್ಲಮ್ ಬರ್ಪುಂಡು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರ್ಪುಂಡು ನಮಕ್ ಆ ಕಿಣ್ಣುವ ಬಂಜಿಗೆ ಪೋಯ್ಜಿಡ ಫುಡ್ ತೊಟ್ಟಿಗೆ ಆ ಕಿಣ್ಣುವ ಬಂಜಿಗೆ ಪೋಯ್ಜಿಡ ನಂಗೆ ಗ್ಯಾಸ್ಟ್ರಿಕ್ ಬರ್ಪುಂಡು ಉನ್ನೇನು ಮೆಡಿಕಲ್ ಬಂದ್ಪುಂಡು ಅಂಡಲ ಮೆಡಿಕಲ್ ಬಂದ್ಪುಂಡು ಅಪಗ ಸ್ಯಾನಿಟೈಸರ್ ಮನ್ಪುಲ್ಲೇನು ದಾಯಿಗೆ ಬಂದಾಯ್ತು ಒಂಜಿ ಗಂಗಸರದ ಎಂಚಿನ ಒಂಜಿ ವಾಸನೆ ಐಕ್ಕದ ಅನ್ನ ಗೊತ್ತಿಜ್ಜಿ ಪನ್ನಗ ಕೆಲವರಿಗೆ ಗಂಗಸರ ತಿಕ್ಕಜಿ ಅವೇನೇ ಪತ್ತಿನ ಕೇಸಲೇನು ತೂತ ನಮ್ಮ ಪಂಡ ಗಂಗಸರ ಉಂಡು 99% ಐದು ಗಂಗಸರ ಉಂಡು ಪರಿಸ್ಥಿತಿ ಉಂಡು ಕಾಲ ಎಂಚ ಬತ್ತಿನ ತೂಲೆ ಭಗವಂತೆ ನಮ್ಮನ ಒಟ್ಟಿಗೆ ಪುನ ಭಗವಂತೆಕೆಯನ್ನು ಎನ ನಿಯತ ಸ್ಮರಣೆ ಮಂತಾನ್ ಎಂಗುಲು ಆ ದೇವಸ್ಥಾನ ಈ ದೇವಸ್ಥಾನ ಆ ಕಟ್ಟೆ ಈ ಕಟ್ಟೆ ಬಂದು ಸುತ್ತಿನೇ ಬತ್ತೀನಿ ದೇವರ ಪಂಡಿನಿ ನಿನ್ನ ಉಲೈ ಯಾನುಲ್ಲೆತ್ತ ಕುಲುದು ವರ ಧ್ಯಾನ ಮನ್ಪುನ್ ಇತಿ ಕೊರೋನಾ ಮಂತಿನ ಆತಿ ನಮನ ಇಲ್ಲದೊಲೈ ಕುಲ್ಲಾಯಿನಿ ದೇವರೇ ನಿತ್ಯ ಏತು ಜನ ಸ್ಮರಣೆ ಮನ್ಪಂದನ ಕುಲ್ಲ ಸುರುವಂತೀನಿ ಸ್ಮರಣೆ ಭಗವಂತನ ಇಕ್ಕಲ್ನ ಒಟ್ಟಿಗೆ ಒಂಜಿ ರಜ್ಜನ ಉಲ್ಲೆ ರಕಲ ಕಮ್ಯುನಿಸ್ಟ್ ನಾಯಕಿಯರು ದೇವರ ಮಂಡ ಅಲರ್ಜಿ ಅಕ್ಲೆ ಸ್ವಾಮಿಲ್ ಬೋಡು ದೇವರ ಅಲರ್ಜಿ ಏ ಬಲ ಮನ್ಪುನ್ ಇರೇ ಒಂಜಿ ಮರ್ಲಿ ದೇವರೇನು ಮಾತ ಪೂಜೆ ಮನ್ಪುನು ಈ ಕೊರೋನಾಡ್ ಮಠಕ್ಕೆ ಬರ್ತದ ಕುಲ್ಲ ಧ್ಯಾನ ಮಲ್ಪುನ್ ಎಂತು ಏನ್ ಕೇಂಡೆ ಇತ್ತೆ ನಿಕ್ಲೆ ಕೊಂಚ ಮರಲತ್ತ ಕಮ್ಯುನಿಸ್ಟ್ ನಿಕಲು ದೇವರಿಜ್ಜಿ ಪಂಡು ನಿನೀತಿ ದೇವರು ಉಲ್ಲೇರನ್ನು ಮನ್ಪರದು ಇಜ್ಜಿ ನೀ ದೇವರನ್ನು ಬುಡ್ಡ ದಾಲಜ್ಜಿ ಬಂಡೇರಾಕಲು ಪಂಡ ಪರಿಸ್ಥಿತಿ ಅಡೆಮುಟ್ಟ ಬತ್ತೇತಂಡು ಇಂಚಿನ ಮುಂಚಿ ಕಾಲ ಕಟ್ಟಾಡು ಕೊರೋನಾ ನಮ್ಮ ಮಧ್ಯದ ಬತ್ತದು ಈ ಯುವ ಸಂಘಟನೆಲು ಅರ್ಥಾತ್ ಹಿಂದೂ ಯುವ ಸೇನೆ ಇನಿ ಮಂಜಿ ಸಮಾಜದ ಮುಂಚೂಣಿದ ಸ್ಥರಟ್ ಸೇವೆದ ಮಜಲನ ಅತ್ಯಪೂರ್ಣಮಾಯಿನ ಮಂಜಿ ಪೊರ್ಲ ಕಂಠದ ಪುದರ್ಡ್ ಶುಭಕರ ಶೆಟ್ರೇನ ಪುದರ್ನ ವಿರಾಜಮಾನವಾದ ದೀಪುನ ಕೆಲಸ ತುಲೆ ದುಮ್ಮದ ಒಂಜಿ ಪಾತ್ಯರ ನಮ್ಮ ಸಮಾಜಕ್ಕೆ ದಾದಂಡಲ ಮಲ್ತಾಡ ಸಮಾಜ ನಮಕ್ ದಾದ ಕೊರ್ಪುನು ಸಮಾಜ ಕೊರ್ಪಿನೆಲೆ ಒಂದುವೆ ಶುಭಕರ ಶೆಟ್ರು ಸಂಘಟನೆದ ಪಿರವುಡು ಏತ್ ಬೆಂತೇರು ಬಂದು ಸಂಘಟನೆದ ಕ್ಲೇ ಗೊತ್ತುಂಡು ಅಂಚಾದ ಶುಭಕರ ಶೆಟ್ರು ಏನಿ ನಮ್ಮ ಮಧ್ಯ ಇದ್ದೀರು ಅಂಡ್ ಆರ್ನ ಪುದರ್ನ ಶಾಶ್ವತವಾದ ದೀಪನ ಕೆಲಸ ಒಂಜಿ ಸಂಘಟನೆ ಮಲ್ಪೊಂಡು ಬಂದ ಸಂಘಟನೆದ ಸ್ವಯಂ ಸೇವಕರು ಉನೇನ ಅರ್ಥ ಮಲ್ಪೋಡು ಎಂಕ ಅಧ್ಯಕ್ಷತೆ ತೆಗೆದಿಜಿ ಏನನ ಅಧ್ಯಕ್ಷೆ ಮಂದಿಜೇರು ಏನನು ಜನರಲ್ ಸೆಕ್ರೆಟರಿ ಮಂದಿಜೇರು ಪನ್ಪುನ ವಿಷಯ ಏನೇಜ್
ನಮ ಸೇವೆ ಮಲ್ತೊಂದು ಬತ್ತಾಡ ಸೇವೆದ ಮುಂಚೂಣಿ ಹಿಡಿತಾಡ ನಮ್ಮನ ಕಾಲಾಡ್ದು ಬೊಕ್ಕ ನಮ್ಮ ಪುದರ್ನ ಮುಖಲು ಜೀವಂತ ದೀಪೇರ ಪನ್ಪುನ ಮುಂಚಿ ಮಲ್ಲ ಪುದರ್ ಜಾಹೀರಾಂಡ್ ಅಂಚಿತ್ತಿನ ಕೆಲ್ಸನ ನಮ್ಮ ಮಧ್ಯಡ್ ಶುಭಕರ ಶೆಟ್ರು ಮಲ್ತು ಬುಡ್ದು ಬೋತೇರು ಅಂಚಿತ್ತಿನ ಶುಭಕರ ಶೆಟ್ರನ ಪುದರ್ನ ಒಂಜಿ ಮಲ್ಲ ಫ್ರೇಮ್ ಮಂತಿದ್ ಆ ಫ್ರೇಮ್ಡ್ ಅನಾವರಣ ಮಲ್ಪನ ಕೆಲಸನ ಹಿಂದೂ ಯುವ ಸೇನೆ ಮಲ್ತದಂಡ್ ಸಾಮಾಜಿಕ ಬುಕ್ಕ ಧಾರ್ಮಿಕ ಈ ರಡ್ಡು ಜಾಗೃತಿ ಇಡ್ಲ ಹಿಂದೂ ಯುವಕ ಸೇನೆ ತನ್ನನ್ ತಾನು ತೊಡಗಿ ಸಾವೊಂದುಂಡು ಉಜಾತ್ ಪೊರ್ಲಗಂಟೆದ ಗಟ್ಟಿ ಮುಟ್ಟದ ಜವಣೀರಿ ಸಂಘಟನೆದ ನಿತ್ಯ ಸೇವೆ ಮಲ್ಪುನ ತೂತನಮ ಅವು ಎಂಕ್ ಗಣೇಶೋತ್ಸವ ತೂನೆಗೆ ಎಂಕ್ ನೆನಪಾಪುನ್ ಕೆಲವು ಜವನೀರು ಅಕ್ಲಾತಿಗೆ ಬತ್ತದ ಕೆಲಸ ಮಲ್ಪುವೇರು ಏರ್ ಕೆಲಸ ಮಲ್ತೇರು ಗೊತ್ತಿಜ್ಜಿ ಪುದರ ಮಾತ್ರ ಭಾಸ್ಕರಣ್ಣೆ ಯಶೋಧರಣ್ಣೆ ಮಂತ ಮುಂಚೂಣಿಡುಪ್ಪುನ ನಾಯಕಿಯರಿಗೆ ತಿಕ್ಕೊಂಡು ಅಂಡ ನೆತ್ತ ಪಿರವುದ ಒಂಜಿ ಬೆಟಾಲಿಯನ್ ಹನುಮನ ಸೇನೆ ಅದ್ಭುತವಾದ ಸಂಘಟಿತವಾದ ಕೆಲಸ ಮಲ್ಪುನೇನು ಯಾನು ಹಿಂದೂ ಯುವ ಸೇನೆದ ಗಣೇಶೋತ್ಸವಡಿಯ ನಾವೇನು ತೂವೊಂದಿಪ್ಪುವೆ ಇಂಚಿತ್ತಿನ ಒಂಜಿ ಮಲ್ಲ ಚಾಕರಿಗೆ ನಿಕಲ್ ಪಿದಾಡ್ದಾರು ಒಂಜಿ ಜೀವನ ಒರಿಪಾವುನ ಸೇವ್ ಬ್ಲಡ್ ಸೇವ್ ಲೈಫ್ ಏತ ನಮಕ್ ಒರಿಪಾವೆರ ಆಪುನು ಗೊತ್ತಿಜ್ಜು ಅಂಡ ಭಗವಂತೆ ನಮ್ಮನ ಉಲೈಡ್ ಅಂಚಿತ್ತಿನ ಒಂಜಿ ಬ್ಲಡ್ ಕೊಡ್ತೇರು ಆ ಬ್ಲಡ್ ನಮ್ಮ ದಾನ ಮಲ್ಪುನ ಒಂಜಿ ಮಲ್ಲ ಪ್ರಕ್ರಿಯೆಗೆ ಇನಿ ಚಾಲನೆ ಕೊಡ್ತಾ ಗಟ್ಟಿ ಸಮಾಜ ಭವನ ಇಂದು ಬಾರಿ ಗಟ್ಟಿಯೇ ಉಂಡು ತೂನಾ ಗೊತ್ತಾಪುಂಡು ಪಿಲ್ಲರ್ಲ ಆತೇ ಉಂಡು ಪ್ಲಿಂತ್ ಬೀಮ್ಲ ಆತೇ ಉಂಡು ಈ ಸಮಾಜ ಭವನ ಅಂಚಾದ ಗಟ್ಟಿ ಸಮಾಜ ಎಂಚ ಪೊಲದವರ ಯಾನೆ ಗಟ್ಟಿ ಸಮಾಜ ಅಂಚಿನಿ ಅಕಲ ಸಭಾಭವನಲ ಗಟ್ಟಿ ಮೂಲಾಯಿನ ಬ್ಲಡ್ ಕ್ಯಾಂಪ್ಲ ಗಟ್ಟಿ ದೇವಣ್ಣ 8 ಯೂನಿಟ್ ಬ್ಲಡ್ ವೆಲ್ಲಾಕದ ಸಹಯೋಗದ ಕೊರಪೇರು ಪಂಡ ವೆಲ್ಲಾಕಿದ್ದ ಪೋಯರ ಪೊಡಿಯಾಪುನು ಗೊಚ್ಚಪ್ಪ ವೆಲ್ಲಾಕ ಕೊಂಚು ಕೊರ್ಚಿ ಓಪನ ದೇವಣ್ಣ ಕೊರೋನಾ ಪೇಷಂಟ್ ಉಲ್ಲೇರಲ್ಪ ಪನ್ಪುನ ಒಂಜಿ ಭಯ ಅಂಡ ಎಂಗ್ಳಿಗೆ ಉಪಾಯ ಇಜ್ಜಿ ಎಂಗ್ಳೊಂಜಿ ಆಶ್ರಮ ನಡಪಾವ ಆ ಜೋಕ್ಲೆಗೆ ದಾದಾಲ್ನ ತೆಮ್ಮ ಬಂಜಿಬೇನೆ ಬತ್ತಂದು ವೆಲ್ಲಾಕಿಗೆ ಬೋಡು ದೇವನ ಧರ್ಮಾರ್ಥ ಆಸ್ಪತ್ರೆ ಆ ಕಾರಣ ಇಂಚಿತ್ತಿನ ಒಂಜಿ ಸ್ಥಿತಿತ್ತು ಆ ವೆಲ್ಲಾಕಲ್ನ ಸುಸಜ್ಜಿತ ದೀಪನ ಕೆಲಸನ ಮನ್ಯ ಹಿಂದೂ ಯುವ ಸೇನೆದ ನಾಯಕಿಯರು ಮಲ್ತೊಂದು ಬತ್ತಿನೆಲ್ಲ ನಮ್ಮ ತೂವೊಂದುಲ್ಲ ಅಂಚಾದ ಪೊರ್ಲಕಂಠದ ಕೆಲಸ ಈ ಕೆಲಸ ದೇವರನ್ನ ದಯೊಟ್ಟು ಭಗವತ ಅನುಗ್ರಹಟ್ಟು ಜವಣೀರ್ನ ಸಾಧನೆಡು ಅಕಲ ಹುರುಪುಡು ಈ ಬೇಲೆ ನಮ್ಮ ಸಮಾಜಡ್ ಮಲ್ಲ ಒಂಚಿ ಬದಲಾವಣೆಗೆ ಕಾರಣ ಆಪುನೊಂದು ಎನ್ನೊಂದು ಸೇವ್ ಲೈಫ್ ಪನ್ಪುನ ಶಬ್ದ ಜೀವನ ಒರಿಪಾಲೆ ಲೈಫ್ ಪನ್ಪುನ ಶಬ್ದಡಿಪ್ಪುನ ಆ ಶಬ್ದನೇ ಪನ್ಪುನಿದಾದ ಕೇಂದ ಲೀವ್ ಇಟ್ ಈ ಜೀವಿಸಾದು ತೂಲ ಅಂಚಾದ ನಮಕ್ ಅವೇನು ಜೀವಿಸಾದು ತೂಲ ಪನ್ಪುನ ಶಬ್ದನ ಜೀವನ ಕಣತಿದ್ ಈ ಜೀವನ ಮಲ್ಪು ಪನ್ಪುನ ಅವೊಂಜಿ ಶಬ್ದನ ಇಂಗ್ಲಿಷ್ ಶಬ್ದ ಕೊರ್ಪುಂಡು ಅಂಚಾದ ಕಡೇತ ಶಬ್ದ ಈ ಎಂಡುಂಡು ನಿಕ್ ಈ ಲೈಫ್ಗೆ ಎಂಡುಂಡು ಆ ಎಂಡಿನ ಪೊರ್ಲುಡಿದೀಕ ಪನ್ಪುನ ಶಬ್ದನಿ ಈ ಬ್ಲಡ್ ಕ್ಯಾಂಪ್ ನಂಕ ನೆನಪು ಮನ್ಪುಂಡು ದೇಕೆಂಡ ಆ ಈದ ನಡುತ್ತ ಶಬ್ದ ಇಪ್ಪುನು ಎಫ್ ಅವು ಫೈನಲ್ ಏಪ ಫೈನಲ್ ಆಪುನು ಗೊತ್ತುಜ್ಜಿ ನಂಕ ಮ್ಯಾಚ್ ನಮ್ಮ ಬಾಡಿಗೆ ಒಂಜಿ ಫೈನಲ್ ಮ್ಯಾಚ್ ಬರ್ಪುಂಡು ಅವು ಏಪ ಆಪುನು ಗೊತ್ತುಜ್ಜಿ ಕೊರೋನಾದ ಕಾಲಘಟ್ಟ ನಮಕೊಂಜಿ ಫೈನಲ್ ಆಪುನ ಒರ್ಚಿಂದು ದೇವರೆಡೆ ಎನ್ನೊಂದು ಈ ಜೀವನ ಪೊರ್ಲಕಂಠಡಿ ಪಡ್ ಹಿಂದೂ ಯುವ ಸೇನೆ ನನಾಥ ಸಮಾಜದ ಕರ್ತವ್ಯ ಮಲ್ಪೇರ ಮಂತ ಜವಣೆರಿಗಲ ದೇವರ ಶಕ್ತಿನ ಕೊರಡೊಂದು ಪ್ರಾರ್ಥನೆ ಮಲ್ತೊಂದು ಶುಭಕರ ಶೆಟ್ರೆನ ಪುದರಡು ಮೀಸಲಾದ ದೀದ ನಡಪುನ ಈ ಬ್ಲಡ್ ಕ್ಯಾಂಪ್ದ ಸೇವೆಗೆ ಆ ಶುಭಕರ ಶೆಟ್ರನ ಆತ್ಮಗೆ ದೇವರು ಚಿರಾಯು ಸದ್ಗತಿನ ಕೊರಡೊಂದು ಭಗವಂತಡ ಪ್ರಾರ್ಥನೆ ಮಲ್ತೊಂದು ವೇದಿಕೆಡುಪ್ಪನ ಗಣ್ಯ ಮಹನೀಯರಿಗೆ ಮಂತ ಎಡ್ಡೆಪ್ಪನ ಬಯಸೊಂದು ರಕ್ತದಾನ ಮಲ್ತಿದ್ದು ನಾನೊಂದು ಎಡ್ಡೆ ಕೆಲಸ ಎಪಿಕ್ ಕಾರ್ಡ್ ವೋಟರ್ ಲಿಸ್ಟ್ಗೆ ಸೇರ್ಪಡೆ ಮಲ್ಪುನ ಒಂಜಿ ಮಲ್ಲ ಪ್ರಯತ್ನ ಈ ಕ್ಯಾಂಪದ ಒಟ್ಟಿಗೆ ಆವೊಂದುಂಡು ಅವು ಬಹಳ ಅಗತ್ಯ ನಮ್ಮ ಮಾತೆರ್ಲ ದಾದ ಮಲ್ತೊಂದುಲ್ಲ ಬಂಡ ಕಾರ್ಡ್ ಮಾತ ಮಲ್ಪುವ ಇನಿ ಮಾತ ಮಲ್ಲ ಮಲ್ಲ ಯೋಜನೆಯಲ್ಲ ಕೃಷಿ ಕಿಪ್ಪಡ್ ಜೀವನ ಮಲ್ಪೆರೆ ಇಪ್ಪಡು ಅಥವಾ ಕಾದಿ ಬೀದಿಡು ಬೇರೆ ಮಲ್ಪುನಕ್ಲೆಗೆ ಇಪ್ಪಡು ಬೇತೆ ಬೇತೆ ಸಹಾಯಲ್ ಮಂತ ತಿಕ್ಕೊಂಡು ಏರ್ದೆತನು ಬೇರೆ ಎಂಕ್ಲೆ ಗೊತ್ತುಂಡು ಅವು ಪೂರ ಬೇತೆ ಬೇತಕಲ್ನ ಪುದರಡು ಪೋನುಂಡು ನಮ್ಮ ಕೇರಳ ಪೋಪುಜೇರು ದೇಗಕ್ಕೆ ಎಂದ ಹಿಂದೂ ಸಮಾಜದ ಒಂಜಿ ಮಲ್ಲ ಪೆರ್ಮೆ ಇಪ್ಪುನು ಮರ್ಯಾದ ಪ್ರಶ್ನೆ ಈ ಮರ್ಯಾದೆ ಬಂದಾಗ ಎದುರುಗೆ ಏರ್ಲ ಪೋಪುಜೇರು ಅಂಚಾದ ಯುವ ಸೇನೆದ ಜವಣೀರು ಆ ಕೆಲಸಲ ಮಲ್ತೊಂದುಲ್ಲೇರು ಆ ಕಾರ್ಡಲೇನು ಮಲ್ತು ಕೊರ್ದು ಜನಕ್ಲೇನು ಮಂತೆ ಮುಂಚೂಣಿಗೆ ಕಲ್ಪನ ಕೆಲಸನ್ನ ಈ ಮೂಲಕ ಮತದಾರ ಪಟ್ಟಿ
ಇಲ್ಲ ಪರಿಷ್ಕೃತ ಮನ್ಪುನ ಮತದಾರ ಪಟ್ಟಿಗೆ ಜನಕ್ಲೆನ್ ಸೇರ್ಸಾವನ ಮಲ್ಲ ಕೆಲಸಲ ಮಲ್ತೊಂದುಲ್ಲೇರು ಒಂದು ನಿತ್ಯ ಆವಡ್ ದೇಗ ಕೆಂಡ ಹಿಂದೂ ಸಮಾಜ ರಾಜಕೀಯವಾದ ಪ್ರಬಲ ಸಮಾಜ ಆಪುನ ಒಂಜಿ ಗುಣ ಕಾಲಗಟ್ಟಡ ನಮ ಉಲ್ಲ ಒಂದು ನನಾದ ಸದೃಢ ಆವಡ್ ದೇಗ ಕೆಂಡ ಗ್ರಾಮ ಗಟ್ಟಿ ಅಂಡ ತಾಲೂಕು ಗಟ್ಟಿ ಆಪುಂಡು ತಾಲೂಕು ಗಟ್ಟಿ ಅಂಡ ನಗರ ಗಟ್ಟಿ ಆಪುಂಡು ನಗರ ಗಟ್ಟಿ ಅಂಡ ರಾಜ್ಯ ಗಟ್ಟಿ ಆಪುಂಡು ರಾಜ್ಯ ಗಟ್ಟಿ ಅಂಡ ಮಾತ್ರ ದೇಶ ಗಟ್ಟಿ ಆಪುಂಡು ಎನ್ನೊಂದು ಈ ವಂಚಿ ಕರ್ತವ್ಯ ನಿಕಲು ಭಾಗ್ಯಾಯಿ ನಿಕ್ಲ ದೇವೇರ್ ನಿಕ್ಲಿಗೆ ಎಡ್ಡೆ ಪುದಿವಾಡ ವಿರಮಿಸಾವ ಪ್ರಭು ಶ್ರೀಮದ್ ರಾಮಚಂದ್ರ ಅರ್ಪಣಮಸ್ತು. ಡೊನೇಟ್ ಬ್ಲಡ್ ಸೇವ್ಲೆಸ್ ಅದೇ ರೀತಿ ಎಲ್ಲ ಗಣ್ಯಾತಿ ಗಣ್ಯರು ಸೇರಿಕೊಂಡು ಈ ಒಂದು ಟಿ ಶರ್ಟ್ ಅನ್ನ ಬಿಡುಗಡೆಗೊಳಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಸ್ವಾಮೀಜಿಯವರ ಅಮೃತ ಹಸ್ತದಿಂದ ಹಿಂದೂ ಸಂಘಟನೆಯ ಶಕ್ತಿಯಾಗಿರುವಂತಹ ಹಿಂದೂ ಇದೀಗ ಬಿಡುಗಡೆಗೊಂಡಿದೆ ಈ ಟಿ ಶರ್ಟ್. ಛಾಯಾಚಿತ್ರಕ್ಕಾಗಿ ದಯಮಾಡಿ ಸಹಕರಿಸಬೇಕಾಗಿ ಗಣ್ಯಾತಿ ಗಣ್ಯರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಉಳ್ಳಾಲ, ರಾಜೇಶ್ ಕೆಂಪುಗುಡ್ಡೆ, ರಿತೇಶ್ ಕೆರೆಬೈಲು, ಮೋಹನ್, ಚೇತನ್ ಕುಮಾರ್, ರಾಹುಲ್ ಭಟ್ನಗರ, ರಾಜೇಶ್ ಮಡಿವಾಳ, ಶ್ರೀಜಿತ್, ಹರೀಶ್ ಕೆರೆಬೈಲು, ದಿನೇಶ್ ಪೂಜಾರಿ, ಕೆ ಗಣೇಶ್ ರಾವ್, ಉಮೇಶ್ ಬಗಮಿಲ ದಯಮಾಡಿ ಎಲ್ಲರೂ ಕೂಡ ವೇದಿಕೆಗೆ ಬಂದು ಈ ಒಂದು ಟಿ ಶರ್ಟ್ ಅನ್ನು ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬಂಧುಗಳೇ, ಜೋರಾದ ಚಪ್ಪಾಳೆ ಬರಲಿ. ಈ ಎಲ್ಲ ರಕ್ತದಾನಿಗಳಿಗೂ ಕೂಡ ಕೊರೋನಾದಂತಹ ಸಂದರ್ಭದಲ್ಲೂ ಕೂಡ ಇದು ಒಂದು ಹಂತದ ರಕ್ತದಾನ. ಈ ರಕ್ತದಾನ ಮುಂದುವರಿತಾ ಇರ್ತದೆ. ಬೆಳಿಗ್ಗೆ 9 ಗಂಟೆಯಿಂದ ಆರಂಭಗೊಂಡಂತಹ ರಕ್ತದಾನ ಇನ್ನೂ ಕೂಡ ಮುಂದುವರಿಲಿಕ್ಕಿದೆ ಬಂಧುಗಳೇ. ಇದೀಗ ಟಿ ಶರ್ಟ್ ಅನ್ನ ನೀಡಲಾಗ್ತಾ ಇದೆ. ಎಲ್ಲ ರಕ್ತದಾನಿಗಳಿಗೂ ಕೂಡ ಅಭಿವಂದನೆಗಳನ್ನು ಹೇಳ್ತಾ ಇದ್ದೇವೆ. ಎಲ್ಲ ರಕ್ತದಾನಿಗಳಿಗೂ ಕೂಡ ಪ್ರೀತಿಪೂರ್ವಕ ವಂದನೆಗಳನ್ನು ಹೇಳ್ತಾ ಇನ್ನಷ್ಟು ಮತ್ತಷ್ಟು ಸಮಾಜಮುಖಿ ಕಾರ್ಯಗಳು ತಮ್ಮಿಂದ ಆಗಲಿ ಅನ್ನುವಂತಹ ಶುಭ ಹಾರೈಕೆಯ ಮಾತಿನೊಂದಿಗೆ ವಂದನೆಗಳು, ಅಭಿವಂದನೆಗಳು. ಇವತ್ತಿನ ಈ ರಕ್ತದಾನ ಶಿಬಿರದಲ್ಲಿ ಒಬ್ಬ ಹೆಣ್ಮಗಳು ರಕ್ತದಾನವನ್ನು ಮಾಡಿದರೆ. ಬಂಧುಗಳೇ, ಜೋರಾದ ಚಪ್ಪಾಳೆ ಬರಲಿ. ನಯನ ಇವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ನಯನ ಇವರು ವೇದಿಕೆಗೆ ಬಂದು ಈ ಟಿ ಶರ್ಟ್ ಅನ್ನು ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನೈನ ಪನ್ಪನಾರು ಇಂಚಿ ರಕ್ತದಾನ ಸೇವೆ ಕೊಡ್ತೀರಿ, ಅವರಿಗೆ ಗೌರವಪೂರ್ವಕ ಅಭಿನಂದನೆ ಸಲ್ಲಿಸೋದಿಲ್ಲ. ಅವೆಲ್ಲ ವಿಶೇಷವಾದ ಒಂಜಿ ಮುಸ್ಲಿಂ ಬಂಧುಲ ಇಂಥ ಕಾರ್ಯಕ್ರಮ ರಕ್ತದಾನ ಮಲ್ತೇರು. ಅಸ್ಗರ್ ಮುಡಿಪು ಮಾಡದು ಆರ್ಲ ಬರ್ತದೆ ಇಂಕ್ಲ ಗೌರವವನ್ನು ಸ್ವೀಕಾರ ಮಲ್ಪೋಡು ಮಾಡೋದು ವಿನಂತಿ ಮಲ್ಪ ರಕ್ತ ಇಲ್ಲರಾದ ಪುನಃ ಜನ ಅಸ್ಗರ್ ರಕ್ತಕ್ಕೆ ಭೇದ ಹೆಚ್ಚಿಗೆ ಚಿರ ಹತ್ರ ಇಂಥ ಕಾರ್ಯಕ್ರಮ ಆರ್ಲ ಬರ್ತದೆ ರಕ್ತದಾನ ಮಲ್ತದೇರು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಭಾಸ್ಕರ ಚಂದ್ರ ಶೆಟ್ಟಿ ಇವರಿಂದ ಶುಭಾಶಯದ ಮಾತು. ಹೆಚ್ಚು ಮಾತಾಡೋದಿಲ್ಲ, ಕಾರ್ಯಕ್ರಮ ತುಂಬ ಆಗಿದೆ. ಶುಭಕರರ ನೆನಪನ್ನು ಒಂದು ಮಾಡಲಿಕ್ಕೆ ಮಾತ್ರ ತಗೊಳ್ತೀನಿ. ಶುಭಕರನ ನೆನಪು ಮಾಡೋ ಗುಣಕರನ ಹೆಸರು ಬರ್ತದೆ. ಅದೇ ಆ ಅವಿನಾವ ಸಂಬಂಧ ಇತ್ತು ನಮಗೆ. ಹಿಂದೂ ವೀರ ಶುಭಕರ್ ಶೆಟ್ಟಿ ಯಾನೇ ಯಕ್ಕೂರು ಬಾಬಾ ಆಗಲಿಕ್ಕೆ ತುಂಬ ಹೋರಾಟ ಮಾಡಿದ್ದಾರೆ, ಹಿಂದುತ್ವದ ಬಗ್ಗೆ ಹೋರಾಟ ಮಾಡಿದ್ದಾರೆ. ಸಾಧಾರಣ 39 ವರ್ಷ ನಾವೆಲ್ಲ ಒಟ್ಟಿಗೆ ಹೋರಾಟ ಮಾಡಿದ್ದೀವಿ. 1982 ಜೂನ್ 22ಗೆ ನಾನು ಇಲ್ಲಿ ವಿಸ್ತಾರಕ್ಕಾಗಿ ಬಂದೆ ಮಂಗಳೂರಿಗೆ. ಅಕ್ಟೋಬರ್ ಮೊದಲನ ವಾರ ಯಕ್ಕೂರಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆ ಪ್ರಾರಂಭ ಆಯಿತು. ಆವತ್ತಿನಿಂದ ಬಾಬಾ ಶಾಖೆ ಬರಲಿ. ಆವಾಗ 9ನೇ ಕ್ಲಾಸ್ ಆಗಿ ITIಗೆ ಸೇರಿದ್ರು. ಆವಾಗ ITI ಆ ಸಂದರ್ಭದಲ್ಲಿ ಸೇರಿದರು. ಶಾಖೆಗೆ ಬಂದವಾಗಲೇ ಹೇಳ್ತಿದ್ರು ಹೋರಾಟ ಉಂಟಲ್ಲ ಅಂತೇಳಿ. ಅವರ ವರ್ಡ್ಸ್ ಮೊದಲು ಅದೇ,
ಶಾಖೆಗೆ ಬಂದ ಕೂಡಲೇ ಆ ಸಂದರ್ಭದಲ್ಲಿ ಎಕ್ಕೂರಿನ ಸುತ್ತಮುತ್ತ 2 ಗ್ರಾಮದಲ್ಲಿ 14 ಶಾಖೆಗಳಿತ್ತು. ಒಂದೊಂದು ಶಾಖೆಯಲ್ಲಿ 100-150 ಜನ ಬರ್ತಾಯಿದ್ರು. ಮಾಧವ ಭಂಡಾರಿಯವರು ನಾವು ಒಟ್ಟಿಗೆ 14 ಸೇರಿಸಿ ವಾರಕ್ಕೊಮ್ಮೆ ಸಾಂಘಿಕ ಅಂತ ಸೇರಿಸ್ತಿದ್ವಿ. ಒಂದು 500 ಜನಕ್ಕೆ ಜಾಸ್ತಿ ಸೇರಿಸಿದ್ರು 1983 ಸಂದರ್ಭದಲ್ಲಿ. ಅವಾಗ ಹೇಳ್ತಿದ್ರು ಜಾಗ್ರತೆ ಮಾಡ್ಮರೆ ಅಂತೇಳಿ ನಾನು ವಿಸ್ತಾರಕ್ಕಾಗಿ ಬಂದಿದ್ದು. ಅಂದರೆ ನಾನು ಒಂದು 19-20 ವರ್ಷ ಇರ್ಬೋದು. ನಾನು ಬಂದವರೆಲ್ಲ ದೊಡ್ಡ ನನ್ನಿಂದ ಉದ್ದವರು. ಅಂದರೆ ಆ ಸಂದರ್ಭದಲ್ಲಿ ಹಿಂದುತ್ವದ ಒಂದು ಅಲೆ ಇದ್ದಿತ್ತು. ಮಂಗಳೂರು ನಗರದಲ್ಲಿ 103 ಶಾಖೆ ಆಗಿತ್ತು RSS ಇದು 83ರಲ್ಲಿ. ಆ ಸಂದರ್ಭದಲ್ಲಿ ಬಾಬಾ ಈ ಎಲ್ಲ 14 ಶಾಖೆಗಳು ಆಗಲಿಕ್ಕೆ ಅವ್ರದ್ದು ಒಂದು ಪಾತ್ರ ಇದೆ. ಅಲ್ಲಿಂದ ಅವ್ರದ್ದು ಹಿಂದುತ್ವದ ಕೆಲಸ ಪ್ರಾರಂಭ ಆಯಿತು. ಆನಂತರ ನಮ್ಗೆ ಗೊತ್ತುಂಟು ರಾಮ ಜನ್ಮಭೂಮಿಯ ಹೋರಾಟ ಪ್ರಾರಂಭ ಆಯಿತು. ಬೇರೆ ಬೇರೆ ಹೋರಾಟಗಳು, ಇಟ್ಟಿಗೆ ಇರ್ಬೋದು, ಪಾದುಕೆ ಇರ್ಬೋದು, ಬೇರೆ ಬೇರೆ ಹೋರಾಟದಲ್ಲಿ ನೇತೃತ್ವವನ್ನು ತಗೊಳ್ತಾ ಇದ್ದರು. ಅದ್ರ ಜೊತೆಯಲ್ಲಿ ಹಿಂದೂ ಯುವ ಸೇನೆ ಪ್ರಾರಂಭ ಆಗಲಿಕ್ಕೆ ಕಾರಣ ಒಂದು 3 ಹೋರಾಟ. ಒಂದು ಅಂಕಸಾಲೆ ಪ್ರಕರಣ, ಮೂಡಬಿದ್ರೆ ದೇವಿ ದೇವಸ್ಥಾನದ ಹೋರಾಟ. ಆ ಹೋರಾಟದಲ್ಲಿ 140 ಸೆಕ್ಷನ್ ಆಯಿತು. ಮೊದಲು ಇವರು ಪೊಲೀಸ್ನವರಿಗೆ ಕಲ್ಲೊಡೆದ್ರು. ಪೊಲೀಸ್ನವರು ಹೋಗ್ಲಿಕ್ಕೆ ಬಿಡದಿದ್ದಕ್ಕೆ, ಅಂಕಸಾಲಕ್ಕೆ ಹೋಗ್ಲಿಕ್ಕೆ ಬಿಡಲಿಕ್ಕೆ ಅಂತೇಳಿ. ಮಾಧವ ಭಂಡಾರಿಯವರು, ದಾಣಿಧರ್ ಕುಮಾರ್ ಪಡೆಯವರೆಲ್ಲ ಸ್ಟೇಷನಲ್ಲಿ ಕೂತಿದ್ರು. ಪೊಲೀಸ್ನವರು ಮಂಡೆಯಲ್ಲಿ ಇದು ರಕ್ತ ಬರ್ತಾ ಇತ್ತು, ನೋಡಿ ನಿಮ್ಮವರು ಮಾಡಿದ್ದು ಅಂತ ಹೇಳಿ. ಅಂದರೆ ಅಲ್ಲಿಂದ ಹೋರಾಟ ಮಾಡ್ಕೊಂಡು ಬಂದರು. ನಮ್ಗೆ ಗೊತ್ತುಂಟು ಕೊಳಲಿಯ ಪಟ್ಟಸೀರೆ ಮೆರವಣಿಗೆಯನ್ನು ಹಾಳು ಮಾಡಿದರು ಅಲ್ಪಸಂಖ್ಯಾತರು. ಆ ಮೆರವಣಿಗೆ ಪುನಃ ಆಗಬೇಕಂತೇಳಿ 5,000 ಜನ ಸೇರಿಸಿ ಮೆರವಣಿಗೆ ಆಯಿತು. ಗುಣಕರ್, ಶುಭಕರ್ ಎಲ್ಲ ನೇತೃತ್ವದಲ್ಲಿ ಸ್ವಾಮೀಜಿಯವರಿಗೆ ಗೊತ್ತುಂಟು. ಆನಂತರ ನಮ್ಗೆ ಗೊತ್ತುಂಟು ಇಲ್ಲ ಉಳ್ಳಾಲದ ವ್ಯಾಘ್ರ ಚಾಮುಂಡಿ ದೇವಸ್ಥಾನಕ್ಕೆ ಪೊಲೀಸ್ನವರು ಶಿವಕ್ಕೆ ಹೋದರು. ನಾವೆಲ್ಲ DC ಆಫೀಸ್ನಲ್ಲಿ ಸೇರಿದೆವು. ಎಲ್ಲ ಹೋರಾಟಗಳಿಗೆ ಬಾಬಾನ ಒಂದು ಪಾತ್ರ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಬಾಬಾ ಹೇಳಿದರೆ ಜನ ಸೇರ್ತಾಯಿದ್ರು. ಮಂಗಳೂರಿನ ಸುತ್ತಮುತ್ತ ಬೇರೆ ಬೇರೆ, ಅಂದರೆ ಸಮಯ ಇಲ್ಲ, ಎಲ್ಲ ಪ್ರದೇಶಗಳಿಂದ ಬಾಬಾ ಒಂದು ಫೋನ್ ಮಾಡಿದ್ರು ಬರ್ತಾಯಿದ್ರು. ಆ ಸಂದರ್ಭದಲ್ಲಿ ದೀಪಾವಳಿಯ ಒಂದು ಮೆರವಣಿಗೆ, ದಸರಾದ ಒಂದು ಮೆರವಣಿಗೆ ಪಂಪೋಲಿಂದ ಮಾಡ್ತಾಯಿದ್ದೀವಿ. ನೇತೃತ್ವ ಬಾಬಂದು ಜನ 500-1,000 ಸೇರ್ತಾಯಿದ್ರು. ಅದು ನಾವು ಹೇಳಿದರೆ ಅಷ್ಟು ಇರೋದಿಲ್ಲ, ಬಾಬಾ ಹೇಳಿದರೆ ಅಷ್ಟು ಸೇರ್ತಾಯಿದ್ರು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅಷ್ಟು ಬಾಬಾ ಅಂತ ಹೇಳಿದರೆ ಉಳ್ಳಾಲದಿಂದ ಕಾಸರಗೋಡಿನವರೆಗೆ ಹಿಂದೂಗಳಿಗೆ ಸಮಸ್ಯೆ ಆದಾಗ ಹೇಳ್ತಾಯಿದ್ರು, ಎಕ್ಕೂರಿನಲ್ಲಿ ನಾವು ನೋಡ್ಕೊಳ್ತೀವಿ, ಬಾಬಾ ಇದ್ದಾರೆ ಅಂತ ಹೇಳಿ. ಅಂದರೆ ಅಷ್ಟು ಒಂದು ಶಕ್ತಿ ಕೇಂದ್ರವಾಗಿ ಎಕ್ಕೂರನ್ನು ಪರಿವರ್ತನೆ ಮಾಡಿದರು ಬಾಬಾ. ಹೀಗೆ ನಿರಂತರವಾಗಿ ಹಿಂದುತ್ವದ ಬಗ್ಗೆ, ಸಮಾಜ ಸೇವೆ ಬಗ್ಗೆ ಬಾಬಾ ಕೆಲಸ ಮಾಡ್ಕೊಂಡು ಬಂದರು. ಅಯೋಧ್ಯೆಗೆ 11 ಜನ ಒಂದು ತಂಡವನ್ನು ಕೊಂಡು ಅಯೋಧ್ಯೆಗೆ ಹೋದರು. ಅಯೋಧ್ಯೆಯಲ್ಲಿ ಸ್ವಲ್ಪ ಅಲ್ಲಿ ದುರ್ಘಟನೆ ಆದಾಗ ಅವರೆಲ್ಲ ಯಾರನ್ನು ರೂಮ್ನಲ್ಲಿ ಕೂಡಾಕುವಾಗ ಬಾಬಾ ಅವರು ಬಂದರೆ ಅವರು ಎಷ್ಟೋ ದೂರದಿಂದ ಯಾರು ಬಂದರೂ ಅವರು ಅಬ್ಸರ್ವ್ ಮಾಡ್ತಾರೆ. ಬಾಬಾ ಇದು ಏನೋ ಆಗ್ತಾ ಉಂಟು, ಇವರನ್ನು ಗಮನಿಸ್ತಿದ್ದಂತ ಹೇಳಿದವಾಗ ಇವ ಸೀದಾ ಹೋಗಿ ಪೇಜಾವರ ಸ್ವಾಮಿಗಳು ಸಭೆಯಲ್ಲಿದ್ದರು, ಅಲ್ಲಿ ಹೋಗಿ ಕಾಲಿಗೆ ಬಿದ್ದು ಹೀಗೀಗಾಗಿದೆ, ನಮ್ಮವ್ರನ್ನೆಲ್ಲ ಕೂಡಿ ಹಾಕಿದ್ರು ಅಂತೇಳಿ. ಆನಂತರ ಅಯೋಧ್ಯದ ಏನು ಬಾಬಿರಿ ಮಸೀದಿ ಎಲ್ಲ ನೆಲಸಮ ಆದ ನಂತರ ಅಲ್ಲಿ ರಾಮದೇವರನ್ನ ಮೂರ್ತಿ ಪ್ರತಿಷ್ಠೆ ಮಾಡಲಿಕ್ಕಿತ್ತು. ಆ ಮೂರ್ತಿ ಪ್ರತಿಷ್ಠೆ ಮಾಡಲಿಕ್ಕೂ ಪೇಜಾವರ ಸ್ವಾಮಿಗಳನ್ನು ಎತ್ತಿ ಕಮಲಾಕ್ಷ ಮತ್ತು ಬಾಬಾವನ್ನು ಇಟ್ಟರು. ಅಂದರೆ ಅಲ್ಲಿಯವರೆಗೆ ಅವರು ನಮ್ಮ ಕರಸೇವೆ ಇದರಲ್ಲಿ ಭಾಗವಹಿಸಿದರು. ಅಂದರೆ ನಿಮ್ಗೆ ಗೊತ್ತುಂಟು, ಆವಾಗ ವಾಪಸ್ ಬರ್ತೀವಿ ಅಂತ ಹೇಳಲಿಕ್ಕಾಗೋದಿಲ್ಲ. ಆದರೂ ಒಂದು ತಂಡ ಕಟ್ಟಿಕೊಂಡು ಕರಸೇವೆಗೆ ಎಲ್ಲ ಹಾಕಿ ಹೀಗೆ ಹಿಂದೂ ಸಮಾಜದ ಕೆಲಸಗಳಿಗೆ ತನ್ನನ್ನು ತೊಡಗಿಸ್ಕೊಂಡು ನಮ್ಮನ್ನು ಬಿಟ್ಟು ಅಗಲಿದವರೆಗೆ ಅವರು ಕೆಲಸ ಮಾಡ್ತಾಯಿದ್ರು. ಅಲ್ಲಿ ಒಂದು ದೀನಬಂಧು 1.5 ವರ್ಷದ ಮೊದಲು ದೀನಬಂಧು ಅಂತ ಒಂದು ಸಂಸ್ಥೆಯನ್ನು ಕಟ್ಟಿದರು, ಖಾಲಿ ಸೇವಾ ಚಟುವಟಿಕೆಗೆ. ಯಾರು ತುಂಬ ಕಡುಬಡವರಿದ್ದಾರೆ ಅವರಿಗೆ ಅಕ್ಕಿ, ಸಕ್ಕರೆ, ಬೇರೆ ಬೇರೆ ದಿನನಿತ್ಯದ ಏನು ವಸ್ತುಗಳು ಬೇಕು ಅದನ್ನು ಕೊಡುವಂಥ 1.5 ವರ್ಷದಲ್ಲಿ ಸಾಧಾರಣ 10-15 ಮನೆಗಳಿಗೆ ಕೊಡುವಂಥ ವ್ಯವಸ್ಥೆ ಮಾಡಿದರು. ಯಾರಿಗೆ ಮದುವೆ ಆಗಲಿ ಅವರಿಗೆ ಸೀರೆ, ಯಾರೇ ಅನಾರೋಗ್ಯ ಆಗಲಿ ಅವರಿಗೆ ವ್ಯವಸ್ಥೆ. ಎಕ್ಕೂರಿನಿಂದ ಗೋರಿಗುಡ್ಡಲ್ಲಿ ಒಂದು ಆಕ್ಸಿಡೆಂಟ್ ಖಾಲಿ ಸುದ್ದಿ ಸಿಕ್ಕಿದ್ರು ಸಾಕು, ಹುಡುಗರನ್ನ ಇಟ್ಕೊಂಡು ಹೋಗಿ ಅವರಿಗೆ ವ್ಯವಸ್ಥೆ ಮಾಡುವಂಥ ಕೆಲಸವನ್ನು, ಅಂದರೆ ಒಂದು ಸೇವಾ ಮನೋಭಾವನೆ ಇತ್ತು. ಅದರ ಜೊತೆಯಲ್ಲಿ ಹಿಂದುತ್ವಕ್ಕಾಗಿ ಕೆಲಸ ಮಾಡಿದರು ಅವರು. ಒಟ್ಟಿಗೆ ಗುಣಕರ್ ಇರ್ಬೋದು, ನಾವಿರ್ಬೋದು. ಹಿಂದೂ ಯುವ ಸೇನೆದ ಮಹತ್ವ ಅಂತ ಹೇಳಿದರೆ, ನಾನು ಹೇಳಿದೆ 82ರಲ್ಲಿ ವಿಸ್ತಾರಕ್ಕಾಗಿ ಬಂದೆ. ಅಲ್ಲಿಯವರೆಗೆ ನಮಗೆ ಸಂಪರ್ಕಕ್ಕೆ ಬಂದ ಯಾರು ಜನ ಇದ್ದಾರೆ ಎಲ್ಲ ನಮ್ಮೊಟ್ಟಿಗಿದ್ದಾರೆ. ಸಂಘಟನೆಗೆ ಜವಾಬ್ದಾರಿ ಅದೆಲ್ಲ ನಾವು ನಮ್ಮ ಭಾಸ್ಕರ ಚಂದ್ರ ಶೆಟ್ಟಿನ ಪಾಂಚಜನ್ಯ ಶಾಖೆ ವತಿಯಿಂದ ಧನ್ಯವಾದ ಮಾಡೋದಿಲ್ಲ. ಅಂಚನೆ ಹಿಂದೂ ಯುವ ಸೇನೆ ಎಕ್ಕೂರದ ಪ್ರಮುಖರು, ಅಂಚನೆ ಜಿಲ್ಲಾ ಕಾರ್ಯದರ್ಶಿ ರವಿಚಂದ್ರ ಎಕ್ಕೂರು ಅವರೆಲ್ಲ ಹಿಂದೂ ಯುವ